ಇವತ್ತು 5ನೇ ಅಧ್ಯಾಯ ಕರ್ಮಯೋಗ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ನಿನ್ನೆ 3ನೇ ಅಧ್ಯಾಯದಲ್ಲೂ ನಾವು ಕರ್ಮಯೋಗದ ಬಗ್ಗೆ ನೋಡಿದ್ದೇವೆ. ಕೃಷ್ಣ ಕರ್ಮ ಹೇಗೆ ಮಾಡಬೇಕು ಅಂತೆಲ್ಲ ಹೇಳಿದಾನೆ, ಯಾವುದೆಲ್ಲ ಕರ್ಮಗಳನ್ನು ಮಾಡಬೇಕು ಅಂತ. ನಿನ್ನೆ ದಿವ್ಯ ಜ್ಞಾನವನ್ನು ಕೊಟ್ಟಿದ್ದಾನೆ ಕೃಷ್ಣ. ಯಾವಾಗ ಈ ಜ್ಞಾನವನ್ನು ನಾನು ಯಾರ ಮೂಲಕ ಕೊಟ್ಟಿದ್ದೇನೆ, ಯಾವಾಗ ಈ ಜ್ಞಾನ ಪರಂಪರೆಯಲ್ಲಿ ಹರಿದು ಬಂತು ಅಂತ ಹೇಳುವ ವಿಷಯವನ್ನು ಕೃಷ್ಣ ನಿನ್ನೆ ಹೇಳಿದ್ದಾನೆ. ಅರ್ಜುನ ಇನ್ನೂ ಕೂಡ ಗೊಂದಲದಲ್ಲೇ ಇದ್ದಾನೆ, ಗಲಿಬಿಲಿಯಲ್ಲೇ ಇದ್ದಾನೆ. ಅವನು ಕೃಷ್ಣ ಬೇರೆ ಬೇರೆ ರೀತಿಯ ನಿರ್ಣಯಗಳನ್ನು ಕೊಡುವ ರೀತಿ ಅವನಿಗೆ ಅನ್ನಿಸ್ತಾ ಇದೆ. ಅರ್ಜುನನಿಗೆ ಕೃಷ್ಣ ಬೇರೆ ಬೇರೆ ರೀತಿಯ ನಿರ್ಣಯಗಳನ್ನು ಕೊಡ್ತಾ ಇದ್ದಾನೆ, ಬೇರೆ ಬೇರೆ ರೀತಿಯ ನಿರ್ಧಾರಗಳನ್ನು ಹೇಳ್ತಾ ಇದ್ದಾನೆ ಹೇಳುವಂತಹ ಒಂದು ಗೊಂದಲದಲ್ಲಿ ಅರ್ಜುನ ಸಿಕ್ಕಿದ್ದಾನೆ. 4ನೇ ಅಧ್ಯಾಯದ ಕೊನೆಯಲ್ಲಿ ನಿನ್ನೆ ಅವನು ಅಂದ್ರೆ ದಿವ್ಯ ಜ್ಞಾನದ ಕೊನೆಯಲ್ಲಿ ಹೇಳ್ತಾನೆ ಅರ್ಜುನನಿಗೆ, ಕೃಷ್ಣ ನಿನಗೆ ಜ್ಞಾನವನ್ನು ದಯಪಾಲಿಸಿದ್ದೇನೆ ನಾನು. ಆ ಜ್ಞಾನದ ಮೂಲಕ ನೀನು ಸಂಶಯವೆಂಬ ನಿನ್ನ ಅಜ್ಞಾನವನ್ನು ಕತ್ತರಿಸಿ, ಜ್ಞಾನವೆಂಬ ಕತ್ತಿಯಿಂದ ಅಜ್ಞಾನವನ್ನು ಕತ್ತರಿಸಿ ನೀನು ಯುದ್ಧಕ್ಕೆ ಸನ್ನದ್ಧನಾಗು ಅಂತ ಹೇಳ್ತಾನೆ. ಅರ್ಜುನನಿಗೆ ಒಂದು ರೀತಿಯ ಭ್ರಮೆಯಲ್ಲಿ ಸಿಲುಕಿಕೊಂಡ ಹಾಗೆ ಆಗಿದೆ. ಕೃಷ್ಣ ಹೇಳುವ ನಿರ್ಣಯಗಳು ಕೆಲವು ಸಲ ವಿರೋಧಾಭಾಸದ ಹಾಗೆ ಅವನಿಗೆ ಅನ್ನಿಸ್ತಾ ಇದೆ. ಭಗವಂತ ಕೊಡುವಂತ ಯಾವ ನಿರ್ಣಯಗಳು ಕೂಡ ವಿರೋಧಾಭಾಸವಾಗಿರ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ, ಸಾಧ್ಯವೇ ಇಲ್ಲ. ಇದೆಲ್ಲ ಅರ್ಜುನನ ತಪ್ಪು ಗ್ರಹಿಕೆ. ಯಾಕೆಂದ್ರೆ ಅವನ ಮನಸ್ಸಿನಲ್ಲಿ ಉಂಟಾದ ದ್ವಂದ್ವಗಳಿಂದ ಬಂದಂತಹ ಆಲೋಚನೆಗಳಿದು. ಇಲ್ಲಿ ಅರ್ಜುನನ ತಪ್ಪು ಗ್ರಹಿಕೆಗಳು ಏನು, ಯಾವ ಕಾರಣದಿಂದಾಗಿ ಅವನಿಗೆ ತಪ್ಪು ಗ್ರಹಿಕೆಗಳು ಬಂದಿದೆ ಅಂತ ಹೇಳುವುದನ್ನು ನಾವಿಲ್ಲಿ ಅಂದ್ರೆ ಮನಸ್ಸಿನ ಊಹಾಪೋಹಗಳಿಂದ ಬಂದಂತಹ ತಪ್ಪು ಗ್ರಹಿಕೆಗಳು ಯಾವುದು, ಎಲ್ಲಿ ಅವನ ತಪ್ಪು ಗ್ರಹಿಕೆಗೆ ಏನು ಕಾರಣ, ಎಲ್ಲಿ ಅಂತಹ ನಿರ್ಧಾರಗಳನ್ನು ಕೃಷ್ಣ ಪ್ರಕಟಿಸಿದ್ದಾನೆ ಅಂತ ನೋಡಿದಿದ್ರೆ 2ನೇ ಅಧ್ಯಾಯದಲ್ಲಿ ಕೃಷ್ಣ 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಆತ್ಮದ ಜ್ಞಾನವನ್ನು ವಿವರಿಸ್ತಾನೆ. ಆತ್ಮ ಬೇರೆ, ದೇಹ ಬೇರೆ. ನಶಿಸಿ ಹೋಗುವ ಈ ದೇಹದ ಬಗ್ಗೆ ನೀನು ಚಿಂತಿಸ್ತಾ ಇದ್ದಿ, ಅದರ ಬಗ್ಗೆ ನೀನು ಮೋಹಗೊಂಡಿದ್ದಿ. ಬುದ್ಧಿವಂತರು ಸತ್ತವರಿಗಾಗ್ಲಿ ಅಥವಾ ಬದುಕಿರುವಂತಹ ಜನಗಳಿಗಾಗ್ಲಿ ಅಳುವುದಿಲ್ಲ. ನೀನು ಕೊಂದರೂ ನೀನು ಕೊಲ್ಲದಿದ್ದರು ಈ ಜೀವಿಯ ದೇಹ 6 ರೀತಿಯ ಬದಲಾವಣೆಗಳನ್ನು ಹೊಂದಿ ಕೊನೆಗೆದು ನಾಶ ಆಗ್ತದೆ. ಅದರಲ್ಲಿರುವ ಆತ್ಮ ದೇಹ ಇನ್ನೊಂದು ದೇಹವನ್ನು ಧಾರಣೆ ಮಾಡ್ತದೆ, ಹಾಗೆ ಅದು ತನ್ನ ಪ್ರಯಾಣವನ್ನು ಮುಂದುವರಿಸ್ತದೆ. ಇದೊಂದು ರೀತಿಯ ಹಗಲು ರಾತ್ರಿಯ ಹಾಗೆ. ಹಗಲು ರಾತ್ರಿ ಆದ್ರೆ ಯಾರಾದ್ರೂ ಅದಕ್ಕೆ ಚಿಂತೆ ಮಾಡ್ತಾರಾ? ಎಲ್ರಿಗೂ ಗೊತ್ತುಂಟು ಹಗಲಾದ್ಮೇಲೆ ರಾತ್ರಿ ಆಗ್ತದೆ, ರಾತ್ರಿ ಆಯ್ತು ಕತ್ತಲಾಯ್ತು ಒಂದು ಯಾರಾದ್ರೂ ಅಳ್ತಾರಾ? ಇಲ್ಲ. ಯಾಕಂತ ಹೇಳಿದ್ರೆ ಎಲ್ರಿಗೂ ಗೊತ್ತುಂಟು ರಾತ್ರಿ ಆದ್ಮೇಲೆ 12 ಗಂಟೆ 10 ಗಂಟೆ ಕಳೆದ ಮೇಲೆ ಪುನಃ ಬೆಳಕಾಗ್ತದೆ. ಬೇಸಿಗೆಗಾಲ ಮಳೆಗಾಲ ಬಂದ್ರೆ ಯಾರಾದ್ರೂ ಬೇಜಾರು ಮಾಡ್ತಾ ಕೂತ್ಕೊಳ್ತಾರಾ? ಇಲ್ಲ. ಯಾಕೆ ಮಳೆ ಬಂತು, ತುಂಬಾ ಮಳೆ ಬಂತು ಅಂದ್ರೆ ಯಾರಾದ್ರೂ ಅಳ್ತಾ ಕೂತ್ಕೊಳ್ತಾರಾ? ಇಲ್ಲ. ಯಾಕೆಂತ ಹೇಳಿದ್ರೆ ಗೊತ್ತುಂಟು ಮಳೆಗಾಲ ಮುಗ್ದ ಮೇಲೆ ಬೇಸಿಗೆಗಾಲ ಚಳಿಗಾಲ ಬರ್ತಾ ಇರ್ತದೆ ಅಂತ. ಯಾಕೆಂದ್ರೆ ನಮ್ಗೆ ಅದರ ಜ್ಞಾನ ಉಂಟು, ನಾವು ಅದನ್ನು ಹಿಂದೆ ನೋಡಿದ್ದೇವೆ, ನಮ್ಗೆ ಆ ಜ್ಞಾನ ಉಂಟು. ಆದ್ರಿಂದ ಇದನ್ನು ಸಹಿಸುವುದನ್ನು ಕಲಿಬೇಕು. ನೀನು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಆತ್ಮ ಬೇರೆ, ದೇಹ ಬೇರೆ. ದೇಹ ನಶಿಸಿ ಹೋದ ಮೇಲೆ ಆತ್ಮ ಇನ್ನೊಂದು ದೇಹವನ್ನು ಪಡೆದು ಮುಂದೆ ಹೋಗ್ತದೆ. ಆದ್ರಿಂದ ನೀನು ಅದಕ್ಕಾಗಿ ಅಳುವಂತಹ ದೇಹದ ಮೇಲೆ ನೀನು ಮೋಹಗೊಳ್ಬೇಡ, ನೀನು ಅದಕ್ಕಾಗಿ ಅಳುವಂತಹ ಪ್ರಮೇಯ ಬೇಡ. ನೀನು ಇಂತಹ ಜ್ಞಾನವನ್ನು ಪಡೆದಿದ್ದಿ, ನೀನು ಅದರ ಬಗ್ಗೆ ಚಿಂತಿಸಬಾರದು ಅಂತ ಹೇಳುವುದನ್ನು ಕೃಷ್ಣ ಹೇಳ್ತಾ ಇದ್ದ. ನೀನು ಅದನ್ನು ಸಹಿಸುವುದನ್ನು ಕಲಿಬೇಕು. ಅಂದ್ರೆ ಸ್ಥಿತಪ್ರಜ್ಞನಾಗಿ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಭಾವ ನಿನಗೆ ಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಇನ್ನು ಅದೇ ಅಧ್ಯಾಯದ 31ನೇ ಶ್ಲೋಕದಿಂದ 37ನೇ ಶ್ಲೋಕದವರೆಗೆ ನಿಗದಿತ ಕರ್ತವ್ಯವನ್ನು ವಿವರಿಸ್ತಾನೆ. ಯುದ್ಧ ಮಾಡುವುದು ಕ್ಷತ್ರಿಯನ ನಿಗದಿತ ಕರ್ತವ್ಯ, ಅದು ನಿನ್ನ ಧರ್ಮ. ಅದನ್ನು ಪಾಲಿಸದಿದ್ದರೆ ನೀನು ಧರ್ಮವನ್ನು ಕರ್ತವ್ಯ ಲೋಪ ಮಾಡಿದಂತಹ ಪಾಪಕ್ಕೆ ನೀನು ಗುರಿಯಾಗ್ತಿ ಅಂತ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳಿದ್ದಾನೆ.
ಧೀರನಾದ ನಿನ್ನನ್ನು ಜನರು ಹೇಳಿ ಎಂದು ಕರೆಯುತ್ತಾರೆ. ಗೌರವಯುತನಾಗಿ ಬಾಳುವಂತಹ ಒಂದು ಮನುಷ್ಯನಿಗೆ ಈ ಅಪಮಾನ ಅಂತ ಹೇಳೋದು ಕೂಡ ಒಂದು ಮೃತ್ಯುವಿಗೆ ಸಮ. ಆದ್ರಿಂದ ಅಂತಹ ಅವಮಾನಕ್ಕೆ ನೀನು ಸಿಲುಕಬಾರದು. ಧೀರನಾಗಿ ನಿನ್ನ ಕರ್ತವ್ಯ ಪಾಲನೆ ನೀನು ಮಾಡಬೇಕು. ಕ್ಷತ್ರಿಯನಾಗಿ ನಿನ್ನ ಕರ್ತವ್ಯವನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತಾನೆ. ಇನ್ನು ಫಲಪ್ರದ ಚಟುವಟಿಕೆಗಳಿಂದಾಗಿ ಆತ್ಮ ಸಿಕ್ಕಿ ಹಾಕಿಕೊಳ್ಳುವುದಂದ್ರೆ, ಜನರು ಪುಣ್ಯಕರ್ಮಗಳಲ್ಲೇ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾರೆ. ಫಲಾಪೇಕ್ಷಿತ ಕರ್ಮಗಳನ್ನು ಮಾಡುವುದರಲ್ಲೇ ಜೀವಿಗಳಿಗೆ ಆಸಕ್ತಿ. ಅಂದ್ರೆ ವೇದಗಳಲ್ಲಿರುವಂತಹ ವರ್ಣರಂಜಿತ ಮಾತುಗಳಿಗೆ ಬಲಿಯಾಗಿ ಪುಣ್ಯಕರ್ಮವನ್ನು ಮಾಡುತ್ತಾ ಜೀವಿಗಳು ಸ್ವರ್ಗಲೋಕದ ಪ್ರಾಪ್ತಿ, ಅಧಿಕಾರ ಪ್ರಾಪ್ತಿ, ಶ್ರೀಮಂತ ಜೀವನದ ಆಸೆ, ಭೋಗ ಜೀವನದ ಆಸೆಯಲ್ಲಿ ಬಿದ್ದು ಅದರಲ್ಲೇ ಇರ್ತಾರೆ. ಅಂದ್ರೆ ಅದಕ್ಕಿಂತ ಉತ್ತಮವಾದದ್ದನ್ನು ಅವರು ಬಯಸುವುದೂ ಇಲ್ಲ, ಅದಕ್ಕಿಂತ ಉತ್ತಮವಾದ ಜೀವನ ಇದೆ ಅಂತ ಹೇಳುವ ಜ್ಞಾನವೂ ಕೂಡ ಅವರಲ್ಲಿ ಇರುವುದಿಲ್ಲ. ಆದ್ದರಿಂದ ಬುದ್ಧಿವಂತನಾದವನು ವೇದದ ಗುರಿಯನ್ನು ಅರ್ಥ ಮಾಡಿಕೊಳ್ಬೇಕು. ಏನು ವೇದದ ಗುರಿ? ವೇದದ ಗುರಿ ವೇದಾಂತ ಅಂತ ಹೇಳಿದ್ರೆ, ಯಾರು ವೇದವನ್ನು ಕೊಟ್ಟಿದ್ದಾರೋ ಅವನನ್ನು ಅರ್ಥ ಮಾಡಿಕೊಳ್ಳೋದು. ಯಾರು ವೇದವನ್ನು ಕೊಟ್ಟವನು? ಭಗವಂತನೇ ನಮಗೆ ವೇದವನ್ನು ಕೊಟ್ಟವನು. ವೇದಗಳ ಮೂಲಕ ಸಾಗಿ ನಾವು ಭಗವಂತನನ್ನು ಅರ್ಥ ಮಾಡ್ಕೊಳ್ಬೇಕು. ಅವನಿಗಾಗಿ ಕೆಲಸ ಮಾಡಲು ತೊಡಗಬೇಕು. ಇಂದ್ರಿಯ ಸುಖದ ಅಪೇಕ್ಷೆಯನ್ನು ಕಟ್ಟುನಿಟ್ಟಿನಲ್ಲಿ ಇಟ್ಟು ನಾವು ಕೃಷ್ಣನಿಗಾಗಿ ಕೆಲಸ ಮಾಡಬೇಕು. ಇನ್ನು ಪುನಃ 3ನೇ ಅಧ್ಯಾಯದ 17ರಿಂದ 18ನೇ ಶ್ಲೋಕದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವ ಜೀವಿಗೆ ಯಾವುದೇ ನಿಗದಿತ ಕರ್ತವ್ಯ ಇಲ್ಲ ಅಂತ ಹೇಳ್ತಾನೆ. ಕೃಷ್ಣನಿಗೋಸ್ಕರ ಕೆಲಸ ಮಾಡುವುದ್ರಿಂದಲೇ ಅವನ ಎಲ್ಲಾ ನಿಗದಿತ ಕರ್ತವ್ಯಗಳು ಮಾಡಿದಂತಾಗ್ತದೆ. ಬೇರೆ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು ಅಂತ ಹೇಳಿದ್ರೆ ಜಡತ್ವ ಅಥವಾ ಸೋಮಾರಿಯಾಗಿ ಕುಳಿತಿರುವುದು ಅಂತ ಅರ್ಥ ಅಲ್ಲ. ಬೇರೆ ಯಾವುದೇ ವ್ಯಕ್ತಿಯ ಅಥವಾ ದೇವತೆಗಳ ಆಶ್ರಯವನ್ನು ಆಶ್ರಯಿಸದೆ, ಪಡೆಯದೆ, ಅವರ ಕೃಪೆಯನ್ನು ಪಡೆಯದೆ ಕೃಷ್ಣನಿಗಾಗಿ ಕೆಲಸ ಮಾಡುವುದು, ಇದರಿಂದಲೇ ಅವನ ಕರ್ತವ್ಯ ಪಾಲನೆ ಆಗ್ತದೆ. ಹಾಗೆ ಅಂತ ಕೃಷ್ಣ ಇಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಆಮೇಲೆ ಇನ್ನು ಪುನಃ 4ನೇ ಅಧ್ಯಾಯದ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಎಲ್ಲಾ ರೀತಿಯ ಯಜ್ಞದ ಕೆಲಸವು ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ. ಅಂದ್ರೆ ಯಾವ ಯಜ್ಞಗಳನ್ನು ಮಾಡಿದರೂ ಅದು ಜ್ಞಾನವನ್ನು ಪಡೆಯುವಲ್ಲಿ ಸಮಾಪ್ತಿ ಆಗ್ತದೆ. ಎಲ್ಲ ಯಜ್ಞಗಳ ಗುರಿ ಜ್ಞಾನವನ್ನು ಪಡೆಯುವಂಥದ್ದು. ಆದ್ದರಿಂದ ದ್ರವ್ಯಮಯ ಯಜ್ಞಕ್ಕಿಂತಲೂ ಜ್ಞಾನ ಯಜ್ಞ ಉತ್ತಮ ಎಂದು ಕೃಷ್ಣ ಹೇಳ್ತಾನೆ. ಇನ್ನು ಪುನಃ 4ನೇ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ, ತಸ್ಮಾದ್ ಅಜ್ಞಾನ ಸಂಭೂತಂ ಹೃತ್ಸ್ನಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಅತ್ತಿಷ್ಟ ಭಾರತ ಅಂತ. ಅಂದ್ರೆ ಅಜ್ಞಾನದಿಂದ ನಿನ್ನ ಹೃದಯದಲ್ಲಿ ಉದ್ಭವವಾಗಿರುವ ಸಂದೇಹಗಳನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸಿ ಯೋಗದಿಂದ ಸನ್ನದ್ಧನಾಗಿ ಯುದ್ಧಕ್ಕೆ ಏಳು ಅಂತ. ಇದು ಕೃಷ್ಣನ ನಿರ್ಣಯ. 4ನೇ ಅಧ್ಯಾಯದಲ್ಲಿ ಈ ರೀತಿ ನಿರ್ಣಯ ಕೊಡ್ತಾನೆ. ಇದು ಅರ್ಜುನನಿಗೆ ಒಂದಕ್ಕೊಂದು ಸಂಬಂಧ ಇಲ್ಲದ ಹಾಗೆ ಕಾಣ್ತದೆ. ಅವನನ್ನು ಅನುಮಾನ ಕಾಡ್ತದೆ. ಅರ್ಜುನ ಯಾವ ರೀತಿ ತೀರ್ಮಾನಿಸ್ತಾನೆ ಅಂತ ಹೇಳಿದ್ರೆ, ಯಾವ ರೀತಿ ಅವನು ತೀರ್ಮಾನಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರೆ, ಒಮ್ಮೆ ಜ್ಞಾನದ ನೆಲೆಯನ್ನು ತಲುಪಿದ್ರೆ ನಾವು ಎಲ್ಲಾ ಬಗೆಯ ಎಲ್ಲಾ ರೀತಿಯ ಇಂದ್ರಿಯ ಕಾರ್ಯಗಳನ್ನು ನಿಲ್ಲಿಸಿ ಬಿಡುವುದು. ಈಗ ಅವನ ಸಂಶಯ, ಕರ್ಮ ಮಾಡಬೇಕೆ ಅಥವಾ ಕರ್ಮವನ್ನು ತ್ಯಾಗ ಮಾಡಬೇಕೆ? 5ನೇ ಅಧ್ಯಾಯದ 1ನೇ ಶ್ಲೋಕ, ಅರ್ಜುನೋವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತಿ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತಿ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಅರ್ಜುನ ಇಲ್ಲಿ ಕೃಷ್ಣನ ಹತ್ರ ಕೇಳ್ತಾ ಇದ್ದಾನೆ, ಯಾವುದು ಮಾಡಬೇಕು? ಮೊದಲು ನೀನು
ಕರ್ಮವನ್ನು ಕರ್ಮವನ್ನು ಬಿಡಬೇಕು ಅಂತ ಹೇಳ್ತಿ, ಆಮೇಲೆ ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಿ. ಇದರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ? ಇಲ್ಲಿ ಒಂದು ಸುಂದರವಾದ ಒಂದು ಕತೆ ಇದೆ. ನೃಗ ಅಂತ ಹೇಳುವ ಒಂದು ರಾಜನ ಕತೆ. ನೃಗ ಅಂತ ಹೇಳುವ ಒಬ್ಬ ರಾಜ ಇರ್ತಾನೆ. ದ್ವಾರಕೆಯಲ್ಲಿ ಕೃಷ್ಣ ರಾಜ್ಯವಾಳ್ತಾ ಇರ್ತಾನೆ. ಒಂದು ದಿನ ಕೃಷ್ಣನ ಮಕ್ಕಳು, ಸಾಂಬ ಮೊದಲಾದಂತಹ ಮಕ್ಕಳು ವಾಯುವಿಹಾರಕ್ಕೆ ಹೋಗಿರ್ತಾರೆ. ಹೋಗುವಾಗ ದಾರಿಯಲ್ಲಿ ಒಂದು ದೊಡ್ಡ ಬಾಯಾರಿಕೆ ಆಗ್ತದೆ ಅವರಿಗೆ. ಒಂದು ದೊಡ್ಡ ಬಾವಿ ಸಿಗ್ತದೆ. ಬಾವಿಯಲ್ಲಿ ಇಣುಕ್ತಾರೆ. ಅಲ್ಲಿ ನೀರಿರುವುದಿಲ್ಲ, ಆದ್ರೆ ಆ ಬಾವಿಯಲ್ಲಿ ಒಂದು ದೊಡ್ಡ ಹಲ್ಲಿ ಸಿಕ್ಕಾಕೊಂಡಿರ್ತದೆ. ಅದನ್ನು ಹೇಗಾದ್ರೂ ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ರಾಜನ ಪರಿವಾರದವರೆಲ್ಲ ಸೇರಿಕೊಂಡು ಅದನ್ನು ರಕ್ಷಣೆ ಮಾಡ್ಲಿಕ್ಕೆ ನೋಡ್ತಾರೆ. ಆದ್ರೆ ಆ ಬಾವಿಯಿಂದ ಆ ಹಲ್ಲಿಯನ್ನು ಹೊರಗೆ ತೆಗಿಲಿಕ್ಕೆ ಆಗುವುದಿಲ್ಲ. ರಾಜನ ಮಕ್ಕಳು ಮತ್ತು ಅಂದ್ರೆ ಕೃಷ್ಣನ ಮಕ್ಕಳು ಮತ್ತು ಪರಿವಾರದವರು ಬಂದು ಕೃಷ್ಣನಲ್ಲಿ ಈ ವಿಷಯವನ್ನು ಹೇಳ್ತಾರೆ. ಹೀಗೆ ನಾವು ವಾಯುವಿಹಾರಕ್ಕೆ ಹೋಗಿದ್ದೆವು, ಒಂದು ಬಾವಿಯಲ್ಲಿ ಇಂತಹ ಒಂದು ಹಲ್ಲಿ ಇದೆ, ಅದನ್ನು ಹೊರಗೆ ತೆಗೆ ರಕ್ಷಣೆ ಮಾಡ್ಲಿಕ್ಕೆ ನಾವು ನೋಡಿದಾಗ ಅದು ನಮ್ಮಿಂದ ಆಗ್ತಾ ಇಲ್ಲ ಕೃಷ್ಣ ಅಂತ ಹೇಳ್ತಾರೆ. ಕೃಷ್ಣ ಬರ್ತಾನೆ. ಕೃಷ್ಣ ಅದನ್ನು ಅನಾಯಾಸವಾಗಿ ಆ ಬಾವಿಯಿಂದ ಹೊರಗೆ ತೆಗಿತಾನೆ. ಬಾವಿಯಿಂದ ಹೊರಗೆ ತೆಗೆದ ತಕ್ಷಣ ಅದು ಒಂದು ಮನುಷ್ಯ ರೂಪವನ್ನು, ಒಂದು ಸುಂದರವಾದ ಮನುಷ್ಯ ರೂಪವನ್ನು ತಾಳಿ ನಿಲ್ತದೆ. ರಾಜನ ರೂಪವನ್ನು ತಾಳಿ ನಿಲ್ತದೆ ಅದು. ಕೃಷ್ಣ ಕೇಳ್ತಾನೆ, ನೀನು ಯಾರು, ಏನು ನಿನ್ನ ಕತೆ ಅಂತ. ಆಗ ಹೇಳ್ತದೆ, ನಾನು ನೃಗರಾಜ ಅಂತ ಹೇಳೋ ಒಂದು ರಾಜನಾಗಿದ್ದೆ. ಫಲಾಪೇಕ್ಷಿತ ಕರ್ಮದಲ್ಲಿ, ಅಂದ್ರೆ ಪುಣ್ಯ ಮಾಡಿದ್ರೆ ಒಳ್ಳೆಯ ಜೀವನ ಸಿಗ್ತದೆ ಅಂತ ಹೇಳೋದು ನನಗೆ ಗೊತ್ತಿತ್ತು. ಅದ್ರಲ್ಲಿ ತುಂಬಾ ಉತ್ತಮ ಪುಣ್ಯ ಕರ್ಮದ ಪ್ರತಿಫಲಗಳು ತುಂಬಾ ಉತ್ತಮವಾಗಿರ್ತದೆ. ಇದರಿಂದ ನಾವು ಸ್ವರ್ಗ ಪ್ರಾಪ್ತಿ ಮಾಡ್ಕೊಳ್ಬಹುದು, ಉತ್ತಮ ಭೋಗ ಜೀವನವನ್ನು ಅನುಭವಿಸಬಹುದು ಅಂತ ಹೇಳುವಂಥದ್ದು ನನಗೆ ಗೊತ್ತಿತ್ತು. ಆದ್ರಿಂದ ನಾನು ಧರ್ಮ ಕಾರ್ಯದಲ್ಲಿ ತುಂಬಾ ಆಸಕ್ತಿ ಉಳ್ಳವನಾಗಿದ್ದೆ. ತುಂಬಾ ದಾನ ಧರ್ಮಗಳನ್ನು ಮಾಡ್ತಾ ಇದ್ದೆ. ಪ್ರತಿದಿನ ನಾನು ಬ್ರಾಹ್ಮಣರಿಗೆ ಗೋವುಗಳನ್ನು ದಾನ ಮಾಡ್ತಾ ಇದ್ದೆ. ಬರೀ ಗೋವುಗಳನ್ನು ಮಾತ್ರ ಅಲ್ಲ, 100 ಗೋವುಗಳನ್ನು ಮಾತ್ರ ಅಲ್ಲ, ಗೋವುಗಳೊಂದಿಗೆ ಚಿನ್ನಾಭರಣಗಳನ್ನು, ಐಶ್ವರ್ಯಗಳನ್ನು, ಅದಕ್ಕೆ ಬೇಗ ಅಲ್ಲಿ ಬ್ರಾಹ್ಮಣರಿಗೆ ಬೇಗ ಉಳ್ಕೊಳ್ಳಿಕ್ಕೆ ಬೇಕಾದಂತಹ ಮನೆ, ಭೂಮಿಯನ್ನು, ಇಂಥವುಗಳನ್ನೆಲ್ಲ ನಾನು ದಾನ ಮಾಡ್ತಾ ಇದ್ದೆ. ಒಂದು ದಿನ ಏನಾಯ್ತು ಅಂತ ಹೇಳಿದ್ರೆ, ದಾನ ಮಾಡಿದಂತ ಒಂದು ಹಸು ಅಲ್ಲಿಂದ ತಪ್ಪಿಸಿಕೊಂಡು ಪುನಃ ರಾಜನ ಆಸ್ಥಾನ ಗೋಶಾಲೆಯನ್ನೇ ಸೇರಿಕೊಳ್ತದೆ. ರಾಜನಿಗೆ ಗೊತ್ತಾಗ್ಲಿಲ್ಲ. ಮರುದಿನ ರಾಜ ಅದೇ ಹಸುವನ್ನು ಇನ್ನೊಂದು ಬ್ರಾಹ್ಮಣನಿಗೆ ದಾನ ಕೊಡ್ತಾನೆ. ಈಗ ಹಿಂದಿನ ದಿನ ಯಾವ ಬ್ರಾಹ್ಮಣ ಹಸುವನ್ನು ದಾನ ಪಡೆದುಕೊಂಡಿದ್ದಾನೋ ಅವನಿಗೆ ಗೊತ್ತಾಗ್ತದೆ, ಈ ನನ್ನ ಹಸು ಒಂದು ದಾರಿ ತಪ್ಪಿಸಿಕೊಂಡು ಪುನಃ ರಾಜನ ಗೋಶಾಲೆಯನ್ನು ಸೇರಿಕೊಂಡಿದೆ, ಅವನು ಅದನ್ನು ಪುನಃ ದಾನ ಮಾಡಿದ್ದಾನೆ ಅಂತ. ರಾಜನ ಆಸ್ಥಾನಕ್ಕೆ ಬರ್ತಾನೆ. ಹೇಳ್ತಾನೆ, ರಾಜ, ನನ್ನ ಒಂದು ಹಸು ನಿಮ್ಮಲ್ಲಿಗೆ ಬಂದು ಸೇರಿದೆ, ನೀವು ಅದನ್ನು ಪುನಃ ದಾನ ಕೊಟ್ಟಿದ್ದೀರಿ, ಇದು ತಪ್ಪು, ಆದ್ರಿಂದ ನನ್ನ ಹಸುವನ್ನು ನನಗೆ ಕೊಡಿ ಅಂತ. 2ನೇ ದಿನ ಯಾವ ಬ್ರಾಹ್ಮಣ ಅವನಿಂದ ಹಸುವನ್ನು ದಾನ ಪಡೆದಿದ್ದಾನೋ ಅವನು ಹೇಳ್ತಾನೆ, ಇಲ್ಲ, ಇವತ್ತು ನೀನ್ ನನಗೆ ಆ ಹಸುವನ್ನು ದಾನ ಮಾಡಿದ್ದಿ, ಆದ್ರಿಂದ ಅದರ ಮೇಲೆ ನನಗೆ ಹಕ್ಕಿದೆ, ಈ ಹಸುವನ್ನು ನಿನಗೆ ಪುನಃ ಕೊಡ್ಲಿಕ್ಕೆ ಆಗುವುದಿಲ್ಲ, ಇದು ನನ್ನ ಹಸು ಅಂತ. ರಾಜ ಇಬ್ಬರ ಮಧ್ಯೆ ತುಂಬಾ ಸಂಧಾನಕ್ಕೆ ಪ್ರಯತ್ನ ಮಾಡ್ತಾನೆ. ಇಬ್ರು ಕೇಳೋದಿಲ್ಲ, ಇಬ್ರು ಅವರವರ ಹಠದಲ್ಲಿ ನಿರತರಾಗಿರ್ತಾರೆ. ಮೊದಲಿನ ಬ್ರಾಹ್ಮಣ ಹೇಳ್ತಾನೆ, ಅದು ನನ್ನ ಹಸು, ಅದು ನನಗೆ ಬೇಕು. 2ನೇ ಬ್ರಾಹ್ಮಣ ಹೇಳ್ತಾನೆ, ಇಲ್ಲ, ಅದು ಇವತ್ತು ನನಗೆ ಕೊಡಲ್ಪಟ್ಟಿದೆ, ಆದ್ರಿಂದ ಅದು ನನಗೆ ಬೇಕು. ಯಾರಲ್ಲೂ ಒಂದು ಒಮ್ಮತವೇ ಮೂಡುವುದಿಲ್ಲ. ರಾಜ ಯಾವ ರೀತಿಯ ಸಮಾಧಾನಕ್ಕೂ ಅವರು ಬಗ್ಗುವುದಿಲ್ಲ. ಇಬ್ರು ಕೋಪ ಮಾಡಿಕೊಂಡು ರಾಜನ ಆಸ್ಥಾನದಿಂದ ಹೊರಟು ಹೋಗ್ತಾರೆ. ರಾಜ ಬಿಟ್ಟು ಬಿಡ್ತಾನೆ, ಆ ವಿಷಯ ಮರೆತು ಹೋಗ್ತದೆ ಅವನಿಗೆ. ರಾಜ ರಾಜ್ಯಭಾರ ಮಾಡ್ತಾನೆ. ಒಂದು ದಿನ ಅವನು ಕೂಡ, ಅವನ ದೇಹ ಅಂತ್ಯವಾಗ್ತದೆ. ಅಂತ್ಯ ಆದಾಗ ಅವನ ಆತ್ಮವನ್ನು ಬಿಟ್ಟು ಬಂದಾಗ ಯಮರಾಜನಲ್ಲಿಗೆ ಬಂದಾಗ ಯಮರಾಜ ಕೇಳ್ತಾನೆ, ನೀನು ಪಾಪವನ್ನು ಮಾಡಿದ್ದಿ, ಪುಣ್ಯವನ್ನು ಮಾಡಿದ್ದಿ, ನೀನು ಪಾಪದ ಫಲವನ್ನು ಮೊದಲು ಉಣ್ಣುತ್ತೀಯಾ ಅಥವಾ ಪುಣ್ಯದ ಫಲವನ್ನು ಉಣ್ಣುತ್ತೀಯಾ ಅಂತ. ರಾಜನಿಗೆ ತುಂಬಾ ಆಶ್ಚರ್ಯ ಆಗ್ತದೆ. ನಾನು ಪಾಪವನ್ನೇ ಮಾಡ್ಲಿಲ್ಲ, ಪುಣ್ಯದ ಮೇಲೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಪುಣ್ಯ ಕರ್ಮಗಳನ್ನು ಮಾತ್ರ ಮಾಡಿದ್ದೇನೆ. ಎಂಥ ಪಾಪ ನಾನು ಮಾಡಿದ್ದೇನೆ, ಸರಿ, ನಾನು ಪಾಪದ ಫಲವನ್ನೇ ಮೊದಲು ಅನುಭವಿಸ್ತೇನೆ ಅಂತ ಯಮರಾಜನಲ್ಲಿ ಹೇಳ್ತಾನೆ. ಹಾಗೆ ಅವನು ಒಂದು ಹಲ್ಲಿಯಾಗಿ ಭೂಮಿಯ ಮೇಲೆ ಬಂದು ಬೀಳ್ತಾನೆ.
ಇಲ್ಲಿ ಈ ಕತೆ ಯಾಕೆ ಅಂತ ಹೇಳಿದ್ರೆ, ಮೃಗರಾಜ ಪಾಪ ಪುಣ್ಯದ ಆ ಪ್ರತಿಕ್ರಿಯೆಗಳ ಮೇಲೆ ಮಾತ್ರ ಮನಸ್ಸಿಟ್ಟು ಕೆಲಸ ಮಾಡಿದ್ದ. ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಆ ಏನು ಪುಣ್ಯ ಪಾಪಗಳು ಬಂತು ಅದನ್ನು ಅವನು ಕೃಷ್ಣನಿಗೆ ಅರ್ಪಣೆ ಮಾಡ್ಲಿಲ್ಲ, ಅಥವಾ ಅವನು ಮಾಡಿದಂತಹ ಕಾರ್ಯಗಳನ್ನು ಅವನು ಕೃಷ್ಣನಿಗೆ ಮಾಡ್ಲಿಲ್ಲ. ಅವನು ಮಾಡಿದಂತಹ ಕಾರ್ಯಗಳನ್ನು ನೆನಪಿಟ್ಟುಕೊಂಡು ನಾನು ಪುಣ್ಯಕರ್ಮವನ್ನೇ ಮಾಡ್ಬೇಕು ಅಂತ ಹೇಳಿ ಅದರಿಂದ ಬರುವ ಫಲಗಳನ್ನು ಅವನು ಅಪೇಕ್ಷೆ ಮಾಡ್ತಾ ಇದ್ದ. ಆದ್ರಿಂದ ಇಲ್ಲಿ ಏನು ಇದರ ಒಂದು ಕಥೆಯ ಸಾರಾಂಶ ಅಂತ ಹೇಳಿದ್ರೆ, ನಾವು ಯಾವ ಕೆಲಸವನ್ನು ಮಾಡುವಾಗ್ಲೂ ಅದನ್ನು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು, ಅದರ ಪ್ರತಿಫಲಗಳನ್ನು ಕೃಷ್ಣನಿಗೆ ಬಿಟ್ಟು ಬಿಡಬೇಕು. ನಾವು ನಿಶ್ಚಿಂತರಾಗಿ ಕೃಷ್ಣನ ಕೆಲಸವನ್ನು ಮಾಡಬೇಕು. ಪಾಪ ಪುಣ್ಯದ ಪ್ರತಿಕ್ರಿಯೆಗಳನ್ನು ಮೀರಿ ನಾವು ಅಕರ್ಮವನ್ನು ಮಾಡಬೇಕು. ದೇಹದೊಂದಿಗೆ ನಮ್ಮನ್ನು ಗುರುತಿಸಿಕೊಂಡು ಅದಕ್ಕೆ ಬೇಕಾದ ಭೋಗವನ್ನು ಕೊಡುವಂತಹ ನಾವು ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಬಾರದು ಅಂತ ಹೇಳೋ ಒಂದು ಸಾರಾಂಶ ಈ ಕಥೆಯಲ್ಲಿದೆ. ಆದ್ರಿಂದ ಕರ್ಮವನ್ನು ತ್ಯಜಿಸುವುದು ಮತ್ತು ಕೃಷ್ಣನಿಗೋಸ್ಕರ ಕೆಲಸ ಮಾಡುವುದು, ಇದರ ಬಗ್ಗೆ ಸರಿಯಾಗಿ ನಾವು ತಿಳ್ಕೊಳ್ಬೇಕು. ಕೃಷ್ಣನಿಗೆ ಸಂಬಂಧಿಸಿದ ವಿಷಯಗಳನ್ನು ಕೆಲವು ಸಲ ಐಹಿಕವೆಂದು ಭಾವಿಸಿ ಮುಕ್ತಿ ಸಾಧಿಸಲು ಅದು ಅಡ್ಡಿಯಾಗ್ತದೆ ಅಂತ ಹೇಳಿ ಅಂತಹ ಕೆಲಸವನ್ನು ತ್ಯಾಗ ಮಾಡಿದ್ರು ಕೂಡ ಅದು ಅಪೂರ್ಣ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಪ್ರಾಪಂಚಿಕತೆಯ ಬುದ್ಧಿಯ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ ಅಂತ. ಅಂದ್ರೆ ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ. ಅದಕ್ಕೆ ಫಲ್ಗು ವೈರಾಗ್ಯ ಅಂತ ಹೇಳ್ತಾರೆ. ಇಲ್ಲಿ ಒಂದು ಸಣ್ಣ ಕಥೆ ಇದೆ. ಫಲ್ಗು ನದಿ ಅಂತ ಒಂದು ನದಿ ಇದೆ. ಇದು ಗಯಾ ಕ್ಷೇತ್ರದಲ್ಲಿ ಹರಿಯುತ್ತದೆ. ಗಂಗಾ ನದಿಯ ಒಂದು ಉಪನದಿ ಇದು. ಆ ನದಿ ಇರುವುದೇ ಗೊತ್ತಾಗುವುದಿಲ್ಲ, ಅದರ ಮೇಲೆ ಮರಳು ಮುಚ್ಚಿಕೊಂಡಿದೆ. ನೀವು ನದಿಯ ಹತ್ರ ದೂರದಲ್ಲಿ ತೋರಿಸ್ತಾರೆ ಅದು ಫಲ್ಗು ನದಿ ಅಂತ, ಆದ್ರೆ ನಿಮ್ಗೆ ಕಾಣಿಸುವುದೇ ಇಲ್ಲ, ಅದು ಹೊಯ್ಗೆ ಕಾಣಿಸ್ತದೆ. ನೀವು ನದಿಯ ಪಕ್ಕಕ್ಕೆ ಹೋಗಿ ಹೊಯ್ಗೆಯನ್ನು ಸ್ವಲ್ಪ ಕೈಯಿಂದ ಆಚೆ ಈಚೆ ಮಾಡಿದ್ರೆ ಕೆಳಗೆ ನದಿ ಕಾಣಿಸ್ತದೆ, ನೀರು ಹರಿಯುವುದು ಕಾಣಿಸ್ತದೆ. ಈ ರೀತಿ ನಾವು ನಮ್ಮ ಇಂದ್ರಿಯಗಳನ್ನು ಕೃತಕವಾಗಿ ಕಟ್ಟುನಿಟ್ಟಲ್ಲಿ ಇಡಬಾರದು. ಅಂದ್ರೆ ಮನಸ್ಸಿನ ಮೂಲಕ ಅದರ ಮೇಲೆ ನಿಯಂತ್ರಣ ಸಾಧಿಸಿ ನಾವು ಅದನ್ನು ಕಟ್ಟುನಿಟ್ಟಿನಲ್ಲಿ ಇಡಬೇಕೇ ವಿನಃ ಸುಮ್ಮನೆ ನಾವು ಯಾವುದೇ ಕೆಲಸವನ್ನು ತ್ಯಾಗ ಮಾಡಬಾರದು. ಅಂದ್ರೆ ಮುಕ್ತಿಯನ್ನು ಸಾಧಿಸಲು ಕೆಲವು ವಿಷಯ ಕೃಷ್ಣನಿಗೆ ಸಂಬಂಧಪಟ್ಟ ವಿಷಯಗಳು ಕೂಡ ಅಡ್ಡಿ ಆಗ್ತದೆ ಅಂತ ಹೇಳಿ ಐಹಿಕವೆಂದು ಭಾವಿಸಿ ತ್ಯಜಿಸಬಾರದು ಅಂತ ಹೇಳುವಂತಹ ಕಥೆ ಇದು. ಈಗ ಸಂಸಾರ ಜೀವನದಿಂದ ವಿರಕ್ತಿ ಹೊಂದಿ ಸನ್ಯಾಸ ಜೀವನವೇ ಉತ್ತಮ ಅಂತ ಹೇಳೋದಿದ್ರೆ ಎಲ್ಲರೂ ಸನ್ಯಾಸಿಗಳೇ ಆಗ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಜೀವಿ ಕೂಡ ಒಂದಲ್ಲ ಒಂದು ಕಷ್ಟದಿಂದ ಜೀವನ ನಡೆಸ್ತಾ ಇದ್ದಾನೆ. ಸನ್ಯಾಸ ಜೀವನ ನಡೆಸಿ ಸುಖವಾಗಿರ್ಬೋದು ಅಂತ ಹೇಳಿದ್ರೆ ಎಲ್ಲರೂ ಸನ್ಯಾಸಿಗಳೇ ಆಗಿ ಬಿಡ್ತಿದ್ರು. ಕಾಡು ಮೇಡುಗಳನ್ನು ಅಲೆದು ಇಂದ್ರಿಯಗಳನ್ನು ಅಂಕೆಯಲ್ಲಿ ಇಟ್ಟುಕೊಂಡು ಸನ್ಯಾಸ ಜೀವನ ಮಾಡುವುದು ಅಷ್ಟು ಸುಲಭದ ಮಾತೇನಲ್ಲ. ಆಮೇಲೆ ಎಲ್ಲಿ ಅವರ ಜೀವನ ಏನಾಗ್ತದೆ ಅಂತ ಹೇಳಿದ್ರೆ ಅದೊಂಥರ ತ್ರಿಶಂಕು ಸ್ವರ್ಗದ ರೀತಿ ಆಗ್ತದೆ. ಇತ್ತ ಅವರು ಸಂಸಾರವನ್ನು ತ್ಯಜಿಸಿದ್ದಾರೆ, ಅತ್ತ ಕಡೆ ಅವರು ಭಗವಂತನನ್ನು ಅರಿತಿರುವುದಿಲ್ಲ. ಈ ರೀತಿ ಮಾಡುವುದಕ್ಕಿಂತ ಸಂಸಾರದಲ್ಲಿ ಇದ್ದುಕೊಂಡು ಕೃಷ್ಣನಿಗಾಗಿ ಕೆಲಸ ಮಾಡುವುದು ಉತ್ತಮ. ಕೃಷ್ಣ 3ನೇ ಶ್ಲೋಕದಲ್ಲಿ ಹೇಳ್ತಾನೆ, ಜ್ಞೇಹ ಸ ನಿತ್ಯ ಸನ್ಯಾಸಿ ಯೋನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಬಾಹು ಆದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಮಗು ಉಂಟು, ಒಂದು ಶಾಲೆಗೆ ಹೋಗುವಂತ ಒಂದು ಮಕ್ಕಳಿದ್ದಾರೆ. 6ನೇ ಕ್ಲಾಸ್ 7ನೇ ಕ್ಲಾಸ್ ಅಲ್ಲಿ ಕಲಿತಾ ಇರ್ತಾರೆ. ಅವರಿಗೆ ಶಾಲೆಯಲ್ಲಿ ಹೇಳಿಕೊಡುವಂತಹ ಪಾಠಗಳು ರುಚಿಸುವುದಿಲ್ಲ, ಶಾಲೆಗೆ ಹೋಗುದಿಲ್ಲ. ಆದ್ರೆ ಮನೆಯಿಂದ ಅಮ್ಮ ಯೂನಿಫಾರ್ಮ್ ಹಾಕಿ ಕಳಿಸಿದಾಳೆ.
ಈ ಮಕ್ಕಳು ಏನ್ ಮಾಡ್ತಾರೆ, ಆತ ಶಾಲೆಗೆ ಹೋಗುದಿಲ್ಲ, ಮನೆಯಿಂದ ಶಾಲೆಗೆ ಹೋಗುದು ಅಂತ ಹೊರಟಾಗಿದೆ. ಯಾವುದೋ ಮಾಲ್ಗೆ ಹೋಗುದು ಅಥವಾ ಯಾವುದೋ ಒಂದು ಪಿಕ್ಚರ್ಗೆ ಹೋಗಿ ಸಮಯ ಕಳೆದು ಮನೆಗೆ ಬರ್ತಾರೆ. ಇಲ್ಲಿ ಏನಾಗ್ತದೆ ಅಂದ್ರೆ ಅವರು ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗಿ ಬಿಡ್ತಾರೆ, ಅಥವಾ ಕೆಟ್ಟ ಆಕಾಂಕ್ಷೆಗಳು ಅಥವಾ ಕೆಟ್ಟ ರೀತಿ ನೀತಿಗಳು ಸಂಸ್ಕಾರಗಳು ಅವರಲ್ಲಿ ತುಂಬಿಕೊಳ್ತದೆ. ಅವರು ಬಲಾತ್ಕಾರವಾಗಿ ಶಾಲೆಗೆ ಹೋಗಿದ್ರೆ ಅಲ್ಲಿ ರುಚಿ ಉಂಟೋ ರುಚಿ ಇಲ್ಲಿ ಇಲ್ಲವೋ, ಅವ್ರು ಹೋಗಿದ್ರೆ ಒಂದೆರಡು ಸಲ ಫೈಲ್ ಆಗಿ ಆದ್ರೂ ಕೂಡ ಅವರು ಮೇಲೆ ಏರ್ತಿದ್ರು, ನಿಧಾನವಾಗಿ ಆದ್ರೂ ಅವರು ಒಂದು ಸಂಸ್ಕಾರಯುತ ಜೀವನವನ್ನು ಪಡೆಯುತ್ತಿದ್ರು. ಆದ್ರೆ ಈ ರೀತಿಯಾಗಿ ಶಾಲೆಗೆ ಹೋಗದೆ ಮಾರ್ಗ ಮಧ್ಯದಲ್ಲೇ ಈ ರೀತಿಯಾಗಿ ಅವರು ತಿರುಗಾಡಿದ್ರೆ ಅದು ಅವರನ್ನು ಜೀವನದಿಂದ ಭ್ರಷ್ಟರನ್ನಾಗಿ ಮಾಡ್ತದೆ. ಆದ್ರಿಂದ ಇದೊಂದು ರೀತಿಯ ಈ ಸಂಸಾರದಲ್ಲಿ ಇದ್ದುಕೊಂಡು ಕೃಷ್ಣ ಪ್ರಜ್ಞೆ ಒಂದು ರೀತಿಯ ಸಂಕೀರ್ಣ ಪ್ರಕ್ರಿಯೆ. ಇದು ಒಂದು ರೀತಿಯಲ್ಲಿ ಹೇಗೆ ಹೇಳಬಹುದು ಅಂತ ಹೇಳಿದ್ರೆ, ನೆಲ್ಲಿಕಾಯಿಯನ್ನು ತಿಂದ ಹಾಗೆ. ನಮ್ಗೆ ಇದು ಕೇಳುವಾಗ ಅಥವಾ ಮಾಡ್ಬೇಕು ಅಂತ ಮಾಡುವಾಗ ಇದು ಸ್ವಲ್ಪ ಕಹಿ, ತಿನ್ನುವಾಗ ನೆಲ್ಲಿಕಾಯಿ ಕಹಿ ಇರ್ತದೆ ಅಲ್ವಾ, ಆದ್ರೆ ಅದನ್ನು ತಿಂದು ಅರ್ಧ ಗಂಟೆ ಕಳೆದು ನೀವು ನೀರು ಕುಡಿದ್ರೆ ಸಿಹಿ ಆಗ್ತದೆ. ಅದೇ ರೀತಿ ಈ ಧರ್ಮದ ದಾರಿಯಲ್ಲಿ ನಡೆಯುವಂತ ಕೆಲಸ ಕೂಡ ಒಂಥರ ನೆಲ್ಲಿಕಾಯಿಯ ಹಾಗೆ. ಮಾಡುವಾಗ ಕಷ್ಟ ಕಲಿಯುವಾಗ ಕಷ್ಟ ಅಂತ ಅನ್ನಿಸ್ತದೆ, ಆದ್ರೆ ಆಮೇಲೆ ಅದರ ಸಿಹಿ ಗೊತ್ತಾಗ್ತದೆ. ಕೃಷ್ಣ ಇಲ್ಲಿ ಹೇಗೆ ಬದುಕಿದ್ರೆ ಸುಖವಾಗಿರಬಹುದು ಅಂತ ಒಂದು ಹೇಳ್ತಾನೆ 10ನೇ ಶ್ಲೋಕದಲ್ಲಿ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರ ವಿಮಾಂಬಸ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತರಾಗಿ ಕರ್ತವ್ಯಗಳನ್ನು ಮಾಡುವರೋ ಅವರಿಗೆ ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪ ಇಲ್ಲವೋ ಹಾಗೆ ಪಾಪದ ಲೇಪನವಿಲ್ಲ. ಇದು ತುಂಬಾ ಒಂದು ಪ್ರಖ್ಯಾತವಾದಂತಹ ಒಂದು ಉದಾಹರಣೆ. ಎಲ್ಲಾ ರೀತಿಯ ಯಾರಾದ್ರೂ ಗೀತೆಯ ಕ್ಲಾಸ್ ಅಥವಾ ಪ್ರವಚನ ಕೊಡ್ತಾ ಇದ್ರೆ, ನೀವು ಯಾರಾದ್ರೂ ವಿದ್ವಾಂಸರು ಇದ್ರ ಬಗ್ಗೆ ಉದಾಹರಣೆ ಕೊಟ್ಟದ್ದನ್ನು ನೀವು ಕೇಳೇ ಇರಬಹುದು. ಈ ತಾವರೆ ಎಲೆ ನೀರಿನ ಒಳಗೆ ಇರ್ತದೆ, ಆದ್ರೆ ಅದನ್ನು ನೀರಿನಿಂದ ಹೊರಗೆ ತೆಗೆದಾಗ ಅದು ಚಂಡಿಯಾಗಿರುವುದಿಲ್ಲ, ಅದರಲ್ಲಿ ನೀರಿನ ಯಾವುದೇ ಒಂದು ಬಿಂದು ಕೂಡ ಅಂಟಿಕೊಂಡಿರುವುದಿಲ್ಲ, ಪೂರ್ತಿ ಒಣಗಿದ ಹಾಗೆ ಇರ್ತದೆ. ಆದ್ರಿಂದ ಈ ದೇಹ ಕೃಷ್ಣನ ಅವನ ಸೊತ್ತು ಇದು. ಈ ದೇಹಕ್ಕೆ ಕೃಷ್ಣ ಒಡೆಯ ಎಂದು ಭಾವಿಸಿ ಕೆಲಸ ಮಾಡಬೇಕು. ಸಂಸಾರದಲ್ಲಿ ಇದ್ದಾಗ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಿದಾಗ ಪ್ರತಿಫಲ ಪುಣ್ಯಕರವಾಗಲಿ ಪಾಪಕರವಾಗಿರ್ಲಿ ಅದರ ಗೊಡವೆ ಅವನಿಗೆ ಇರಬಾರದು ಅಂತ ಕೃಷ್ಣ ಇಲ್ಲಿ ಅರ್ಜುನನ ಮೂಲಕ ನಮಗೆ ಹೇಳಿಕೊಡ್ತಾ ಇದ್ದಾನೆ. ಇಲ್ಲಿ ದಾಸರು ಒಂದು ಸುಂದರವಾದ ಒಂದು ಹಾಡನ್ನು ಹೇಳಿದ್ದಾರೆ. ಒಂದು ಪುರಂದರದಾಸರ ಹಾಡು ಇದು. ಈ ಶ್ಲೋಕಕ್ಕೆ ತುಂಬಾ ಸಂಬಂಧಪಟ್ಟ ಹಾಗೆ ಕಾಣ್ತದೆ ಇದು. ಹ್ಯಾಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ ಅಂತ. ಪ್ರಾಚೀನದಲ್ಲಿ ಹಾಗೆ ಬರೆದಿದ್ರು ಋಷಿ ಮುನಿಗಳು, ಆ ರೀತಿ ನಾವು ಸಂಸಾರದಲ್ಲಿ ಬದುಕಬೇಕು ಅಂತ. ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ ಆ ಕ್ಷಣದಲ್ಲಿ ಅದು ಹಾರಿ ಹೋದಂತೆ. ಅಂದ್ರೆ ಬರ್ತದೆ, ಏನಾದರೂ ಧಾನ್ಯಗಳು ಬಿದ್ದಿದ್ರೆ ತಿಂತದೆ, ತಕ್ಷಣ ಅದು ಹಾರಿ ಹೋಗ್ತದೆ. ಅದು ಈ ಅಂಗಳ ನನ್ನದು ಅಂತ ಹಕ್ಕು ಸ್ಥಾಪನೆ ಮಾಡುವುದಿಲ್ಲ. ಸಂತೆ ನೆರೆಯಿತು ನಾನಾ ಪರಿ ತಿರುಗಿ ಹಿಡಿಯಿತು ತಮ್ಮ ತಮ್ಮ ದಾರಿ. ಈಗಲೂ ನೋಡಿರ್ಬೋದು, ಕೆಲವು ವಾರದ ಸಂತೆ ಅಂತ ನಡೀತದೆ ಕೆಲವು ಪಟ್ಟಣಗಳಲ್ಲಿ. ಬೆಳಿಗ್ಗೆ ವ್ಯಾಪಾರಿಗಳು ಬರ್ತಾರೆ, ತಮ್ಮ ತಮ್ಮ ಸ್ವತ್ತುಗಳನ್ನು ಮಾರ್ತಾರೆ. ಸಂಜೆ ಆದಾಗ ಏನು ಬಾಕಿ ಉಂಟು ಅಥವಾ ಅದರಿಂದ ಏನು ಸಂಪಾದನೆ ಆಯ್ತೋ ಅದನ್ನು ಹಿಡ್ಕೊಂಡು ಅವರವರ ಮನೆ ದಾರಿ ಹಿಡಿತಾರೆ. ಯಾರು ಆ ಜಾಗ ನನ್ನದು, ಆ ಮೈದಾನ ನನ್ನದು ಅಂತ ಹೇಳುವ ಹಕ್ಕು ಸ್ಥಾಪನೆ ಮಾಡ್ಲಿಕ್ಕೆ ಬರುವುದಿಲ್ಲ. ಆಡುವ ಮಕ್ಕಳು ಮನೆಯ ಕಟ್ಟಿದರು ಆಟ ಸಾಕೆಂದು ಮುರಿದು ಹೋದರು. ಅದೇ ರೀತಿ ಮಕ್ಕಳು ಕೆಲವು ಸಲ ನೀವು ನೋಡಿರ್ಬೋದು, ಯಾವುದೋ ಒಂದು ಮಣ್ಣಿನಲ್ಲಿ ಅಥವಾ ಹೊಯ್ಗೆಯಲ್ಲಿ ಮನೆ ಕಟ್ಟುವ ರೀತಿಯಲ್ಲಿ ಆಟ ಆಡ್ತಾ ಇರ್ತಾರೆ. ತಂದೆ ತಾಯಿಗೆ ಬಂದು ಬೈದ್ರೆ ಅದನ್ನು ಹಾಗೆ ಕೊಡವಿ ಎದ್ದು ಹೋಗ್ತಾ ಇರ್ತಾರೆ. ಅದರ ಮೇಲೆ ಅವರಿಗೆ ಯಾವುದೇ ಮೋಹ ಇರುವುದಿಲ್ಲ.
ಆ ರೀತಿ ನಾವು ಸಂಸಾರದಲ್ಲಿ ಇದ್ದುಕೊಂಡು ಕೃಷ್ಣನಿಗೋಸ್ಕರ ಕೆಲಸ ಮಾಡಬೇಕು ಅಂತ ಹೇಳಿ ಇದರ ಅರ್ಥ. ಇನ್ನು ಈ ಅಧ್ಯಾಯದ 14, 15, 16, 17ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಎಲ್ಲವನ್ನು ಈ ಪ್ರಕೃತಿಯೇ ಮಾಡುತ್ತದೆ. ಅಂದ್ರೆ ಅಹಂಕಾರದಿಂದ ಜೀವಿ ನಾನೇ ಎಲ್ಲವನ್ನು ಮಾಡಿದ್ದೇನೆ ಅಂತ ಭಾವಿಸ್ತಾನೆ. ಈ ಅಹಂಕಾರ ಏನುಂಟು ಅದು ನಮ್ಮ ಜ್ಞಾನವನ್ನು ಮುಸುಕಿದೆ, ಆವರಿಸಿದೆ. ಆದ್ರಿಂದ ನಮಗೆ ಜ್ಞಾನ ಸಿಗ್ತಾ ಇಲ್ಲ. ಹೇಗೆ ಅಂತ ಹೇಳಿದ್ರೆ, ನಾವೀಗೊಂದು ಕೋಣೆಯಲ್ಲಿ ಕೂತ್ಕೊಂಡು ಕಿಟಕಿ ಬಾಗಿಲು ಎಲ್ಲ ಹಾಕಿ ಪರದೆಯನ್ನು ಎಳೆದು ಪೂರ್ತಿ ಕತ್ತಲು ಮಾಡ್ಕೊಂಡು ಕೂತು ಬೆಳಿಗ್ಗೆ 10 ಗಂಟೆ ಆಗುವಾಗ ಯಾವುದೋ ಒಂದು ಫ್ರೆಂಡಿಗೆ ಫೋನ್ ಮಾಡಿ ಇನ್ನೂ ಬೆಳಕಾಗ್ಲಿಲ್ಲ, ಸೂರ್ಯ ಬರ್ಲಿಲ್ಲ ಅಂತ ಹೇಳಿದ್ರೆ ಅರ್ಥ ಇಲ್ಲ. ಸೂರ್ಯ ಬಂದಿದ್ದಾನೆ, ಅವನ ಕೆಲಸವನ್ನು ಮಾಡ್ತಾ ಇದ್ದಾನೆ, 6:15ಗೆ ಸೂರ್ಯೋದಯ ಆಗಿದೆ, ನಾವು ಬಾಗಿಲು ತೆರೀಲಿಲ್ಲ, ನಾವು ಹೊರಗೆ ನೋಡ್ಲಿಲ್ಲ, ನಾವು ಕೋಣೆಯೊಳಗೆ ಕೂತ್ಕೊಂಡು ಇನ್ನೂ ಬೆಳಕಾಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಆದ್ರಿಂದ ಭಗವದ್ಗೀತೆ ಎಲ್ಲಾ ಜ್ಞಾನವನ್ನು ಕೊಟ್ಟಿದೆ. ದೇವರು ನಮಗೆ ಭಗವದ್ಗೀತೆಯ ಮೂಲಕ ಎಲ್ಲಾ ಜ್ಞಾನವನ್ನು ದಯಪಾಲಿಸಿದ್ದಾನೆ. ಆದ್ರೆ ಅದರ ಪ್ರಯೋಜನವನ್ನು ನಾವು ಪಡೆದುಕೊಳ್ತಾ ಇಲ್ಲ. ಅಂತಹ ಜ್ಞಾನ ಸಿಕ್ಕಿದಾಗ ನಮಗೆ ಅರಿವಾಗ್ತದೆ. ಅಂದ್ರೆ ಆ ಜ್ಞಾನದ ಮೂಲಕ ನಾವು ಅಂಧಕಾರವನ್ನು, ನಾವು ಅಂಧಕಾರದಲ್ಲಿ ಬಿದ್ದಿದ್ದೇವೋ ಆ ಅಂಧಕಾರದಿಂದ ನಾವು ತಪ್ಪಿಸ್ಕೊಳ್ಬಹುದು, ಬೆಳಕಿನ ಕೆಳಗೆ ಸಾಗಬಹುದು ಅಂತ ಹೇಳುದು ಇಲ್ಲಿ ಹೇಳ್ತಾನೆ ಕೃಷ್ಣ. ಈ ಅಧ್ಯಾಯದ ಇನ್ನೊಂದು ಮುಖ್ಯವಾದ ಶ್ಲೋಕ ಯಾವುದು ಅಂತ ಹೇಳಿದ್ರೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ. ಅಂದ್ರೆ ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದ್ದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನನ್ನು ಒಂದೇ ರೀತಿ ಕಾಣುತ್ತಾರೆ. ಜ್ಞಾನಿಗಳು ಈ ಜ್ಞಾನವನ್ನು ಪಡೆದ ನಂತರ, ಯಾವ ಜ್ಞಾನ? ನಾವು ನಿನ್ನಿಂದ ನೋಡ್ತಾ ಇದ್ದೇವೆ, ಮೊನ್ನೆಯಿಂದ ನಾವು ನೋಡ್ತಾ ಇದ್ದೇವೆ, ಏನು ಆತ್ಮ ಬೇರೆ ದೇಹ ಬೇರೆ ಅಲ್ವಾ? ಇದೊಂದು ಜ್ಞಾನ. ಆದ್ರಿಂದ ನಮ್ಗೆ ಏನು ತಿಳಿತಾ ಇದೆ? ಎಲ್ಲಾ ಜೀವಿಗಳಲ್ಲೂ ಆತ್ಮ ಇದೆ. ಆತ್ಮ ಕೃಷ್ಣನ ಒಂದು ಅವಿಭಾಜ್ಯ ಅಂಗ, ಅದು ಅಲ್ಲಿಂದಲೇ ಬಂದದ್ದು, ಅದಕ್ಕೆ ಸಾವಿಲ್ಲ. ಈ ಚಿತ್ರದಲ್ಲಿ ನೀವು ನೋಡಬಹುದು, ಪರಮಾತ್ಮನಿದ್ದಾನೆ, ಅವರಿಂದ ಹೊರಟಂತಹ ಅಂಶಗಳು ನಮ್ಮಲ್ಲಿದೆ. ನಮ್ಮಲ್ಲಿ ಆತ್ಮವೂ ಇದೆ, ಪರಮಾತ್ಮನೂ ಇದ್ದಾನೆ. ಆ ರೀತಿ ಜ್ಞಾನಿಗಳಿಗೆ ಇದು ಅರ್ಥ ಆಗ್ತದೆ. ಎಲ್ಲರಲ್ಲೂ ಆತ್ಮ ಇದೆ, ಬೇರೆ ಬೇರೆ ರೀತಿಯ ಶರೀರದಿಂದ ಈ ಆತ್ಮಗಳು ಮುಚ್ಚಲ್ಪಟ್ಟಿದೆ. ಬೇರೆ ಬೇರೆ ರೀತಿಯ ಶರೀರಗಳಲ್ಲಿ ಆತ್ಮ ಸಿಲುಕಿ ಹಾಕಿಕೊಂಡಿದೆ. ಆದ್ರಿಂದ ಶರೀರ ನೋಡಿ ಅವರು ಭೇದ ಭಾವ ಮಾಡುವುದಿಲ್ಲ. ಶರೀರದ ಮೇಲೆ ಭೇದ ಭಾವ ಮಾಡಿದ್ರೆ ಅವನು ಶ್ರೀಮಂತ, ಅವನು ಬಡವ, ಅವನು ವಿದ್ಯಾವಂತ, ಅವನು ಮೂರ್ಖ ಅಂತ ಹೇಳಿ ನಾವು ಏನಾದ್ರೂ ಭೇದ ಭಾವ ಮಾಡಿದ್ರೆ ನಮಗೆ ಜ್ಞಾನ ಇನ್ನೂ ಸಿಕ್ಕಿಲ್ಲ ಅಂತ ಅರ್ಥ. ಅದರಿಂದ ಭಗವದ್ಗೀತೆಯ ಜ್ಞಾನ ನಮಗೆ ಯಾವುದೇ ಭೇದ ಭಾವವನ್ನು ಕಲಿಸುವುದಿಲ್ಲ. ಕೆಲವರು ಕೇಳ್ಬೋದು, ಈ ಭಗವದ್ಗೀತೆಯಂತಹ ಜ್ಞಾನವನ್ನು ಪಡೆದ ಮೇಲೆ ಅವನು ಸಂಸಾರವನ್ನು ತ್ಯಜಿಸಿ ಸನ್ಯಾಸಿ, ಅವರಿಗೆ ಯಾವುದೇ ದುಃಖ ತಾಗುವುದಿಲ್ಲ, ಅವರಿಗೆ ಸಂಸಾರದ ಯಾವುದೇ ತಾಪತ್ರಯಗಳು ಅವರನ್ನು ಮುಟ್ಟುವುದಿಲ್ಲವೇ, ಆಗುವುದಿಲ್ಲವೇ ಅವರಿಗೆ ಅಂತ. ಜ್ಞಾನಿಗಳಿಗೂ ದುಃಖ ಆಗ್ತದೆ, ಅವರು ನೋಡುವ ರೀತಿ ಬೇರೆ ಇರ್ತದೆ ಅಂತ ಅಷ್ಟೇ. ಯಾರಾದ್ರೂ ಒಬ್ರು ಸತ್ರೆ ಜ್ಞಾನಿಗಳು ಏನ್ ನೆನೆಸ್ತಾರೆ? ಜೀವನ, ದೇವರವರಿಗೆ ಜೀವನವನ್ನು ಕೊಟ್ಟಿದ್ದ, ಆದ್ರೆ ಭಗವದ್ಗೀತೆ ಅಂತ ಗ್ರಂಥಗಳ ಅಧ್ಯಯನವನ್ನು ಮಾಡದೆ ಭಕ್ತಿ ಮಾರ್ಗದಲ್ಲಿ ನಡೆಯದೆ ಅವರು ಸತ್ರು ಅಂತ ಹೇಳುವ ದುಃಖ ಅವನನ್ನು ಕಾಣ್ತದೆ. ಯಾರಾದ್ರೂ ಕಷ್ಟದಲ್ಲಿದ್ರೆ ಜ್ಞಾನಿಗೆ ಹೇಗೆ ಕಾಣ್ತದೆ ಅಂತ ಹೇಳಿದ್ರೆ, ಕಷ್ಟದಲ್ಲಿದ್ದಾನೆ ಅವನು, ಭಗವದ್ಗೀತೆಯಲ್ಲಿ ಅದಕ್ಕೆ ಬೇಕಾದಂತಹ ಪರಿಹಾರಗಳಿವೆ, ಆದ್ರೆ ಅದನ್ನು ಕಲ್ತ್ಕೊಳ್ಳದೆ ಅವನು ಸುಮ್ಮನೆ ಕಷ್ಟ ಪಡ್ತಾ ಇದ್ದಾನೆ. ಅವನು ಮಾನವ ಜನ್ಮ ಸಿಕ್ಕಿದ್ರೂ ಕೂಡ ಅದನ್ನು ಸರಿಯಾಗಿ ಉಪಯೋಗ ಮಾಡ್ತಾ ಇಲ್ಲ ಅಂತ ಹೇಳುವಂತಹ ರೀತಿಯಲ್ಲಿ ಜ್ಞಾನಿಗಳು ದುಃಖ ಪಡ್ತಾರೆ. ಆದ್ರಿಂದ
ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡ್ತಾರೋ ಆತನಿಗೆ ತಾವರೆ ಎಲೆಗಳ ಹಾಗೆ ನೀರಿನ ಲೇಪವಿಲ್ಲ ಹಾಗೂ ಪಾಪದ ಲೇಪವಿಲ್ಲ. ಅಂದ್ರೆ ಎಲ್ಲರೂ ಏನನ್ನು ಬಯಸ್ತಾರೆ? ಎಲ್ಲರೂ ಸುಖ ಮತ್ತು ಶಾಂತಿಯನ್ನು ಬಯಸ್ತಾರೆ. ಎಲ್ಲರಿಗೂ ಸುಖ ಬೇಕು ಅಲ್ವಾ? ಯಾರಿಗೂ ಸುಖ ಬೇಡ. ಎಲ್ಲರೂ ಯಾವುದಕ್ಕಾಗಿ ಹೋರಾಟ ಮಾಡ್ತಾರೆ? ನಾನು ನಿರಂತರವಾಗಿ ಸುಖವಾಗಿರ್ಬೇಕು ಅಂತ ಹೇಳೋ ಕಾರಣಕ್ಕಾಗಿ ಹೋರಾಟ ಮಾಡ್ತಾರೆ. ಈ ಪ್ರೋಸೆಸ್ ನಲ್ಲಿ, ಈ ಭಕ್ತಿ ಮಾರ್ಗದ ಈ ದಾರಿಯಲ್ಲಿ ಮಾತ್ರ ಈ ಸುಖ ಮತ್ತು ಶಾಂತಿ ಅಂತ ಹೇಳುವಂಥದ್ದು ಸಿಗ್ತದೆ. ಭಕ್ತಿಯೋಗದಲ್ಲಿ ಮಾತ್ರ ಇದು ಸಾಧ್ಯ. ಭಕ್ತಿಯೋಗ ಮಾಡ್ಲಿಕ್ಕೆ ಕೃತಕವಾಗಿ ಯಾವುದನ್ನು ಮಾಡ್ಬೇಕಾಗಿಲ್ಲ. ನಿಷ್ಠೆಯಿಂದ ಕೆಲಸಗಳನ್ನು ಮಾಡಿ ಅದರ ಫಲಗಳನ್ನು ಕೃಷ್ಣನಿಗೆ ಅರ್ಪಿಸಿದರೆ ಸುಖ ಶಾಂತಿ ತಾನಾಗಿಯೇ ಬರ್ತದೆ. ಒಂದು ಉದಾಹರಣೆ ಹೇಳ್ಬೋದು. ತಂದೆ ಹೊರಗೆ ಚಾವಡಿಯಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇದ್ದಾನೆ. ಅವನು ಹೇಳ್ತಾನೆ ಮಗುವಿನ ಹತ್ರ, ಒಂದು ಸಣ್ಣ ಮಗು, 4 ವರ್ಷದ 5 ವರ್ಷದ ಮಗು, ನನಗೊಂದು ಗ್ಲಾಸ್ ನೀರ್ ತಂದು ಕೊಡು ಅಂತ. ಮಗು ಹೋಗ್ತದೆ, ನೀರ್ ತಂದು ಕೊಡ್ತದೆ. ಅದು ನಿರಾಯಾಸವಾಗಿ, ಯಾವುದೇ ಆಸೆ ಇಲ್ಲದೆ ತಂದು ಕೊಟ್ಟಿದೆ ಅಲ್ವಾ? ಅದೊಂದು ಏನನ್ನು ಬಯಸುವುದಿಲ್ಲ. ಅದು ಅಪ್ಪ ನೀರ್ ತಂದು ಕೊಟ್ರೆ ತಂದೆ 10 ರೂಪಾಯಿ ಕೊಡ್ತಾನೆ, ಅಥವಾ ನೀರ್ ತಂದು ಕೊಡದಿದ್ರೆ ಅಮ್ಮ ನಂಗೆ ಊಟ ಹಾಕುದಿಲ್ಲ ಅಂತ ಅದು ಏನಾದ್ರು ನೆನೆಸ್ತದ, ಅಂದುಕೊಳ್ತದ? ಇಲ್ಲ. ಅದು ತನ್ನ ಆಟದ ಮಧ್ಯದಲ್ಲಿ ಎದ್ದು ಹೋಗಿ ನೀರ್ ತಂದು ಕೊಡ್ತದೆ. ನಿರ್ವಿಕಾರವಾಗಿ ಅದು ಕೆಲಸ ಮಾಡ್ತದೆ. ಆ ರೀತಿ ನಾವು ಕೆಲಸಗಳನ್ನು ಮಾಡಬೇಕು. ಬ್ಯಾಂಕ್ ಅಲ್ಲಿ ಕ್ಯಾಶಿಯರ್ ಇರ್ತಾನೆ. ಒಂದು ದಿನ ಅವರಿಗೆ ಹಣ ಲೆಕ್ಕ ಮಾಡೋದೇ ಕೆಲಸ. ಒಂದು ದಿನ 1 ಕೋಟಿ ಹಣ ಜಮೆ ಆಗ್ತದೆ ಬ್ಯಾಂಕಿಗೆ. ಇನ್ನೊಂದು ದಿನ ಕೆಲವು 1000 ರೂಪಾಯಿ ಮಾತ್ರ ಬ್ಯಾಂಕಿಗೆ ಜಮೆ ಆಗ್ಬೋದು. ಕ್ಯಾಶಿಯರ್ 1 ಕೋಟಿ ಬಂದವತ್ತು ಏನಾದ್ರೂ ಖುಷಿಯಿಂದ ಇರ್ತಾನ? ಅಥವಾ 1000 ಬಂದವತ್ತು ಅವನಿಗೇನಾದ್ರೂ ದುಃಖ ಆಗ್ತದ? ಇಲ್ಲ. ಯಾಕೆಂದ್ರೆ ಅವನಿಗೆ ಗೊತ್ತುಂಟು ಅದರಿಂದ ಅವನಿಗೇನು ಸಂಬಂಧ ಇಲ್ಲ. ಆ ಬರುವ ಹಣದಲ್ಲಿ ಅವನಿಗೇನು ಸಂಬಂಧ ಇಲ್ಲ. ಅವನಿಗೆ ತಿಂಗಳಲ್ಲಿ 20,000 30,000 ಸಂಬಳ ಮಾತ್ರ ಅವನ ಪಾಲಿನಿತ್ತು. ಬೇರೆ ಬ್ಯಾಂಕಿಗೆ ಎಷ್ಟು ಹಣ ಬಂದ್ರು ಕೂಡ ಅದರಲ್ಲಿ ಅವನದ್ದೇನು ಪಾಲಿಲ್ಲ. ನಿರ್ವಿಕಾರವಾಗಿ ಅವನು ಲೆಕ್ಕ ಮಾಡ್ತಾನೆ, ಅದನ್ನು ಸಂದಾಯ ಮಾಡ್ತಾನೆ, ಆ ಖಾತೆಗಳಿಗೆ ಸಂದಾಯ ಮಾಡ್ತಾನೆ. ಆದ್ರಿಂದ ನಾವು ಅದೇ ರೀತಿ ಯಾವುದೇ ಮಮಕಾರ ಇಲ್ಲದೆ ನಮ್ಮ ಕೆಲಸವನ್ನು ನಾವು ಮಾಡಬೇಕು. ಇದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಏಹಿ ಸಂಸ್ಪರ್ಶಜಾ ಭೋಗ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನುಂಟು ಮಾಡುವುದರಿಂದ ಕುಂತಿಪುತ್ರನಾದ ಅರ್ಜುನನೇ, ಇಂತಹ ಸುಖಗಳಿಗೆ ಆದಿಯೂ ಉಂಟು, ಅಂತ್ಯವೂ ಉಂಟು. ಆದ್ದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಬರುವಂತಹ ನಮ್ಮ ಇಂದ್ರಿಯ ಸುಖಗಳು ನಾವು ಯಾವುದ್ರಲ್ಲಿ ಹುಡುಕಿಕೊಂಡು ಹೋಗ್ತೇವೆಯೋ ಅದಕ್ಕೆಲ್ಲ ಒಂದು ಆದಿಯೂ ಉಂಟು, ಅದಕ್ಕೆ ಅಂತ್ಯವೂ ಉಂಟು. ಆದ್ರಿಂದ ಬುದ್ಧಿವಂತನಾದವನು ಅಲ್ಲಿ ಸುಖವನ್ನು ಹುಡುಕಿಕೊಂಡು ಹೋಗುವುದಿಲ್ಲ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಒಂದು ಸಣ್ಣ ಉದಾಹರಣೆ. ನಿಮ್ಮ ಹತ್ರ ಈಗ 1 ಕೋಟಿ ರೂಪಾಯಿ ಹಣ ಉಂಟು ಅಂತ ಇಟ್ಕೊಳ್ಳುವ. ನೀವೇನ್ ಮಾಡ್ಬೇಕು? ಅದನ್ನು ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ತೀರಿ. ಒಂದು ಜಾಗ ಖರೀದಿ ಮಾಡ್ತೀರಿ, ಒಂದು ಜಮೀನ್ ಖರೀದಿ ಮಾಡ್ತೀರಿ. ಒಬ್ಬ ಹೇಳ್ತಾನೆ, ನೋಡು ಅಲ್ಲಿ ಏನೋ ಒಂದು ಗ್ರೀನ್ ಬೆಲ್ಟ್ ಆ ತರ ಈ ತರ ಏನೋ ಬರ್ತಾ ಇದೆ, ನೀನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಏನು ಪ್ರಯೋಜನ ಇಲ್ಲ. 4 ವರ್ಷ ಕಳೆದ್ರೆ ಅದು 50 ಲಕ್ಷಕ್ಕೆ ಆ ಜಾಗ ಮಾರಿ ಹೋಗ್ಬೋದಷ್ಟೇ ಅಂತ. ಬುದ್ಧಿವಂತರಾದ ನೀವು ಅವನ ಮಾತನ್ನು ಕೇಳ್ತೀರಿ, ನೀವು ಅಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ. ಅದು ಬುದ್ಧಿವಂತಿಕೆ ಅಲ್ವಾ? ಆದ್ರಿಂದ ಈ ಇಂದ್ರಿಯ ಸುಖಗಳಲ್ಲಿ ಏನು ಸುಖವನ್ನು ಹೊರಡ್ತಾನೋ ಅಂತವನು ಬುದ್ಧಿವಂತನಲ್ಲ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಯಾಕೆಂದ್ರೆ ಈ ಸಂಸಾರ ಅಂತ ಹೇಳುದು ದುಃಖಾಲಯಂ ಅಶಾಶ್ವತಂ. ಇಲ್ಲಿ ಇಂದ್ರಿಯಗಳ ಮೇಲೆ ನೀವು ಏನೇ ಇನ್ವೆಸ್ಟ್ ಮಾಡಿದ್ರು ಕೂಡ ಅದು ಬಯಸಿದಷ್ಟು ನೀವು ರಿಟರ್ನ್ ಕೊಡೋದಿಲ್ಲ. ಅದು ಉದಾಹರಣೆ, ನೀವೊಂದು ಹೊಸ ಕಾರ್ ತಗೊಳ್ತೀರಿ. ಒಂದು ಹೊಸತ್ತು ಕಾರು ಮನೆಗೆ ಬಂದವತ್ತು ನೀವು ತುಂಬಾ ಖುಷಿಯಾಗಿರ್ತೀರಿ, ತುಂಬಾ ಸಂತೋಷ ಪಡ್ತದೆ. ಅದು ಆ ಸಂತೋಷ 1 ವಾರ ಇರ್ತದೆ. 1 ವಾರ ಕಳೆದ ಮೇಲೆ ಸ್ವಲ್ಪ ಕಡಿಮೆ ಆಗ್ತದೆ ಅದರ ಡಿಗ್ರಿ. ಅಷ್ಟೇನು ಖುಷಿ ಆಗುದಿಲ್ಲ ನಿಮಗೆ. ಈಗ ನೋಡುವಾಗ ಸಂತೋಷ ಇದೆ, ಇಲ್ಲ ಅಂತ ಹೇಳಿಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ತದೆ. ಇನ್ನೂ 1-2 ವರ್ಷ ಹೋದ್ಮೇಲೆ ಇನ್ನೂ ಕಡಿಮೆ. ಮನೇಲಿ ಕಾರು ಉಂಟು ಅಷ್ಟೇ. 4 ವರ್ಷ ಕಳೆದ ಮೇಲೆ ಇನ್ನೂ ಕಡಿಮೆ ಆಗ್ತದೆ. 5-6 ವರ್ಷ ಕಳೆದ ಮೇಲೆ ಪಕ್ಕದ ಮನೆಯವನು ಇನ್ನೊಂದು ಹೊಸ ಕಾರ್ ತಗೊಂಡುವಾಗ ನಿಮಗೆ ಈರ್ಷೆ ಆಗಿ ಬಿಡ್ತದೆ.
ನಿಮ್ಮ ಸುಖದ ಏನು ನೀವು ಸುಖ ಪಟ್ಟಿದ್ದೀರೋ ಅದು ಏನು ನಿಮಗೆ ಆ ಕಾರಿನಿಂದ ಸುಖ ಬಂದಿತ್ತು ಅದು ಮರ್ತೇ ಹೋಗ್ತದೆ. ಈ ರೀತಿ ಇಲ್ಲಿ ಬರುವ ಎಲ್ಲಾ ಸುಖಗಳಿಗೂ ಕೂಡ ಆದಿಯೂ ಉಂಟು, ಅಂತ್ಯವೂ ಉಂಟು. ಆದ್ರಿಂದ ಬುದ್ಧಿವಂತರಾದವರು ಇಲ್ಲಿರುವಂತಹ ಸಂಸಾರದ ಈ ರಸಗಳಲ್ಲಿ ಅವರು ಆ ಸ್ವಾದವನ್ನು ಹುಡುಕುವುದಿಲ್ಲ. ಈ ನಮ್ಮ ಯಾವುದು ಜ್ಞಾನೇಂದ್ರಿಯಗಳು ಉಂಟಲ್ಲ 5, ಅದರಿಂದ ಬರುವಂತಹ ರಸಗಳಲ್ಲಿ ಅವರಿಗೆ ಸ್ವಾದ ಸಿಗುವುದಿಲ್ಲ, ಅವರು ಅದರಲ್ಲಿ ಹುಡುಕಿಕೊಳ್ಳುವುದಿಲ್ಲ. ಯಾಕೆ ನೀವು ಹಂದಿ ನೋಡ್ತೀರಿ, ಹಂದಿ ಹೇಗಿರ್ತದೆ, ಅದು ಕೊಳಚೆಯಲ್ಲಿ ಬಿದ್ದು ಹೊರಳಾಡ್ತಾ ಇರ್ತದೆ. ನಾವು ಹಾಗೆ ಮಾಡ್ತೇವಾ? ಇಲ್ಲ. ಯಾಕೆಂದ್ರೆ ನಮಗೆ ಅದಕ್ಕಿಂತ ಉತ್ತಮ ಜ್ಞಾನ ಉಂಟು, ಆದ್ರೆ ನಮಗೆ ಬೇರೆ ರೀತಿಯ ಅಜ್ಞಾನ ಉಂಟು. ಹಂದಿಗಿರುವಂತಹ ಅಜ್ಞಾನ ನಮಗಿಲ್ಲ, ಆದ್ರೆ ನಾವು ಬೇರೆ ರೀತಿಯ ಅಜ್ಞಾನದಲ್ಲಿ ನಾವು ಸಿಲ್ಕೊಂಡಿದ್ದೇವೆ. ಆದ್ರಿಂದ ನಮ್ಗೆ ಇಲ್ಲಿ ಏನು ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೇವೆ, ಸುಖಕ್ಕೋಸ್ಕರ ನಾವು ಏನು ಇನ್ವೆಸ್ಟ್ ಮಾಡ್ತಾ ಇದ್ದೇವೋ ಅದೆಲ್ಲ ವೇಸ್ಟ್. ಭಾಗವತದ 6ನೇ ಸ್ಕಂದದಲ್ಲಿ ಪ್ರಹ್ಲಾದ ಒಂದು ಮಾತು ಹೇಳ್ತಾನೆ, ಯಾವಾಗ ಸುಖವನ್ನು ಹುಡುಕುವುದನ್ನು ನಿಲ್ಲಿಸ್ತೀರೋ ಆಗ ನಿಮಗೆ ನಿಜವಾದ ಸುಖ ಸಿಗ್ತದೆ ಅಂತ. ನಾವು ಸುಖಗಳನ್ನೇ ಹುಡುಕಿಕೊಂಡು ಹೋಗುವುದನ್ನು ನಿಲ್ಲಿಸಿದಾಗ ನಮಗೆ ನಿಜವಾದ ಸುಖದ ಅರಿವಾಗ್ತದೆ ಅಂತ ಹೇಳಿ ಪ್ರಹ್ಲಾದ ಹೇಳ್ತಾನೆ. ಆ ರೀತಿಯ ಸುಖವನ್ನು ಆ ರೀತಿಯ ಜ್ಞಾನವನ್ನು ನಾವು ಭಗವದ್ಗೀತೆಯ ಮೂಲಕ ಪಡೆಯಬಹುದು. ಇನ್ನೊಂದು ಈ 5ನೇ ಅಧ್ಯಾಯದ ಮುಖ್ಯವಾದ ಒಂದು ಶ್ಲೋಕ ಅಂತ ಹೇಳಿದ್ರೆ 29ನೇ ಶ್ಲೋಕ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟ ಕಡೆಯ ಭೋಕ್ತೃ ನಾನೇ, ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪ್ರಭು ನಾನೇ ಮತ್ತು ಎಲ್ಲಾ ಜೀವಿಗಳ ಉಪಕಾರಿಯೂ ಹಿತೇಶಿಯೂ ನಾನೇ ಎಂದ ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುತ್ತಾನೆ. ಭಗವಂತನನ್ನು ತಂ ಈಶ್ವರಾಣಾಂ ಪರಮಂ ಮಹೇಶ್ವರಂ ಅಂತ ಹೇಳಿ ವೇದಗಳಲ್ಲಿ ವರ್ಣಿಸಿದ್ದಾರೆ. ಅವನು ಈ ಎಲ್ಲಾ ಲೋಕದ ಒಡೆಯ, ಎಲ್ಲ ಅವನಿಂದಲೇ ಉದ್ಭವವಾದದ್ದು. ಎಲ್ಲಾ ದೇವತೆಗಳ ಒಡೆಯನು ಕೂಡ ಭಗವಂತನೇ. ಎಲ್ಲಾ ಯಜ್ಞ ಮತ್ತು ತಪಸ್ಸುಗಳ ಭೋಕ್ತೃ ನಾನೇ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಎಲ್ಲವೂ ಅವನ ಅಧೀನದಲ್ಲಿಯೇ ಇದೆ ಮತ್ತು ಎಲ್ಲಾ ಜೀವಿಗಳ ಮಿತ್ರ ನಾನು. ಸುಹೃದಂ ಸರ್ವಭೂತಾನಾಂ, ಎಲ್ಲಾ ಜೀವಿಗಳಲ್ಲೂ ನಾನಿದ್ದೇನೆ, ಅವರ ಉಪಕಾರಿಯಾಗಿ ನಾನು ಅವರ ಹೃದಯದಲ್ಲಿ ನಾನಿದ್ದೇನೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅವನು ನಮ್ಮ ಉಪಕಾರಿಯೂ ಹೌದು. ಅದ್ರಿಂದ ಅವನು ಹೇಳಿದ ಹಾಗೆ ನಡೆದ್ರೆ ನಮಗೆ ಉತ್ತಮ. ಯಾಕೆಂತ ಹೇಳಿದ್ರೆ ಅವನು ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ಅವನು ನಮ್ಮ ಮಿತ್ರ. ಅವನ ನಿಯಮಗಳನ್ನು ಪಾಲಿಸುವುದರಿಂದ ನಮಗೆ ಕ್ಷೇಮ ಇದೆ. ನಾವು ಯಾವಾಗ ಅವನ ನಿಯಮವನ್ನು ಮೀರ್ತೇವೋ ನಾವು ದುಃಖಕ್ಕೆ ಒಳಗಾಗ್ತೇವೆ. ಅದರಿಂದ ದುಃಖಕ್ಕೆ ನಮ್ಮ ದುಃಖಕ್ಕೆ ನಾವೇ ಕಾರಣರು ಅಂತ ಇದರ ಅರ್ಥಯ. ದೇವರು ಕೃಷ್ಣ ಭಗವಂತ ನಿಯಮಗಳನ್ನು ಮಾಡಿಟ್ಟಿದ್ದಾನೆ, ನಾವು ಅದನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ, ಆದ್ರಿಂದ ನಮಗೆ ಇಂತಹ ದುಃಖಗಳು ಬರ್ತಾ ಇದ್ದೇವೆ. ಯಾವಾಗ ನಾವು ನಿಯಮವನ್ನು ಸರಿಯಾಗಿ ಪಾಲನೆ ಮಾಡ್ತೇವೆ, ನಾವು ಗವರ್ಮೆಂಟ್ ಆದ್ರೂ ಅಷ್ಟೇ, ನಮ್ಮ ನಿಯಮ ತಪ್ಪಿದಾಗ ಗವರ್ಮೆಂಟ್ ಒಂದು ನಿಯಮ ಮಾಡಿಟ್ಟಿದೆ, ಅದನ್ನು ನಾವು ತಪ್ಪಿ ನಡೆದ್ರೆ ಖಂಡಿತ ನಮಗೆ ಫೈನ್ ಕಟ್ಟಲೇಬೇಕು. ಅದೇ ರೀತಿ ಇದು ಆಧ್ಯಾತ್ಮಿಕ ಲೋಕದ ನಿಯಮಗಳು. ಇಲ್ಲಿ ಒಂದು ಉದಾಹರಣೆ ಕೊಡೋದು ಅಂತ ಹೇಳಿದ್ರೆ, ತಾಯಿ ಮಗುವಿಗೆ ಬೇಕಾದಷ್ಟು ಆಟದ ಸಾಮಾನುಗಳನ್ನು ತೆಗೆದುಕೊಟ್ಟಿರ್ತಾಳೆ, ತಂದೆ ತಾಯಿಗಳು ಅಲ್ವಾ. ಮಗು ಶಾಲೆಗೆ ಹೋಗಿ ಬಂದು ಶಾಲೆಯಲ್ಲಿ ಟೀಚರ್ ಕೊಟ್ಟಂತಹ ಹೋಮ್ವರ್ಕ್ ಮಾಡದೆ ಮನೆಗೆ ಬಂದು ಪುಸ್ತಕವನ್ನು ಆಚೆ ಬಿಸಾಕಿ ಎಲ್ಲಾ ಹೊತ್ತು ಆಟದ ಸಾಮಾನಲ್ಲೇ ಸಮಯ ಕಳೀತಾ ಇದ್ರೆ ತಾಯಿ ಏನ್ ಮಾಡ್ತಾಳೆ? ಸ್ವಲ್ಪ ಹೊತ್ತು ನೋಡ್ತಾಳೆ, ಆಮೇಲೆ ಬಂದು ಎಳೆದು ತೆಗೆದು
ಆ ಆಟದ ಸಾಮಾನನ್ನು ಅಡಗಿಸಿಡ್ತಾಳೆ. ಹೋಗು ಬರ್ತದೆ ಅವಳಿಗೆ ಅಲ್ವಾ. ಯಾಕೆಂತ ಹೇಳಿದ್ರೆ ತಾಯಿಗೆ ಮಗುವನ್ನು ಯಾಕೆ ಶಾಲೆಗೆ ಕಳಿಸುದು, ಮಗು ಶಾಲೆಗೆ ಹೋಗಿ ಕಲಿತು ವಿದ್ಯೆ ಕಲಿತು ಮುಂದೆ ಏನಾಗ್ಬೇಕು ಅಂತ ಹೇಳುವಂತ ಒಂದು ದೀರ್ಘಕಾಲದ ಯೋಜನೆ ಅವಳಲ್ಲಿದೆ. ಅವಳಿಗೆ ಗೊತ್ತುಂಟು, ಯಾಕೆಂದ್ರೆ ಅವಳು ಅದನ್ನು ಅನುಭವಿಸಿ ಬಂದಿದ್ದಾಳೆ. ಮಗುವಿಗೆ ಗೊತ್ತಿಲ್ಲ, ಅದು ಹೋಮ್ವರ್ಕ್ ಮಾಡ್ಲಿಕ್ಕೆ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ, ಆಟ ಆಡೋದ್ರಲ್ಲಿ ಮಾತ್ರ ಇಂಟ್ರೆಸ್ಟ್. ತಾಯಿ ಏನ್ ಮಾಡ್ತಾಳೆ, ಆ ಆಟದ ಸಾಮಾನನ್ನು ತೆಗ್ದಿಡ್ತಾಳೆ, ನೀನೀಗ ಹೋಮ್ವರ್ಕ್ ಮಾಡ್ಲೇಬೇಕು ಅಂತ. ಮಗು ಹಠ ಮಾಡ್ತದೆ ಕೆಲವು ಸಲ, ಇಲ್ಲ ನಾನು ಪುಸ್ತಕ ಮುಟ್ಟೋದಿಲ್ಲ ಅಂತ ಹೇಳಿ. ಆದ್ರೂ ತಾಯಿ ಅದ್ರ ಕಡೆ ಗಮನ ಕೊಡುವುದಿಲ್ಲ. ನಿಧಾನವಾಗಿ ಮಗು ಶಾಲೆಯ ಕೆಲಸದಲ್ಲಿ ಆಸಕ್ತಿ ವಹಿಸ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಯಾಕೆಂತ ಹೇಳಿದ್ರೆ ಆಟದ ಸಾಮಾನ್ಯದಲ್ಲಿ ಅದಕ್ಕೆ ಸುಖ ಸಿಗ್ತದೆ, ಅದಕ್ಕೆ ಆಟದ ಸಾಮಾನ್ಯ ಬೇಕು. ಯಾಕಂದ್ರೆ ಆ ಮಗುವಿಗೆ ಅಷ್ಟೇ ಬುದ್ಧಿ ಇರುವುದು, ಅದು ಆ ಕ್ಷಣಿಕ ಸುಖದ ನಿರೀಕ್ಷೆಯಲ್ಲೇ ಇರ್ತದೆ. ಆದ್ರೆ ಆಟ ಆಡುವಾಗ ಏನು ಸುಖ ಸಿಗ್ತದೋ ಅದು ಮಾತ್ರ ಅದಕ್ಕೆ ಬೇಕು. ಮುಂದೆ ಸಿಕ್ಕುವಂತ ಸುಖದ ಬಗ್ಗೆ ಅದಕ್ಕೆ ಯಾವುದೇ ಜ್ಞಾನ ಇಲ್ಲ. ಆದ್ರೆ ತಾಯಿಗೆ ಅದರ ಬಗ್ಗೆ ಜ್ಞಾನ ಉಂಟು. ಆದ್ರಿಂದ ಅವಳು ಆ ಜ್ಞಾನವನ್ನು ನೀನು ಪಡಿಬೇಕು, ಈ ಜ್ಞಾನ ಕ್ಷಣಿಕ ಅಂತ ಹೇಳುವುದನ್ನು ಅವಳು ಹೇಳ್ಕೊಡ್ತಾಳೆ. ಆದ್ರಿಂದ ಈ ಮಾಯೆ ಕೂಡ ಹಾಗೆ. ನಮಗೆ ಇಲ್ಲಿ ಕೃಷ್ಣನಿಂದ ನಮ್ಮ ಮಾಯ ದುರತ್ಯಯ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣನದ್ದೇ ಮಾಯೆ. ಆ ಮಾಯೆಯಲ್ಲಿ ಕೃಷ್ಣ, ಆ ಮಾಯೆ ನಮ್ಮನ್ನು ಆಟಾಡಿಸ್ತಾ ಇರ್ತದೆ, ಕೊಡ್ತದೆ ತಗೊಳ್ತದೆ, ಸುಖವನ್ನು ಕೊಡ್ತದೆ ತಗೊಳ್ತದೆ. ಯಾವುದು ಇಲ್ಲಿ ಪರ್ಮನೆಂಟ್ ಅಲ್ಲ. ನಮಗೆ ನಿಜವಾದ ಸುಖ ಬೇಕಿದ್ರೆ ನಾವು ಪರಮಾತ್ಮನ ಧಾಮವನ್ನು ಸೇರ್ಬೇಕು. ಈ 2 ವರ್ಷಗಳ ಹಿಂದೆ ಕೊರೋನಾ ಒಂದು ಬಂತು. ಕೊರೋನಾ ಬಂದಾಗ ಎಲ್ಲರೂ ಮನೆಯಲ್ಲೇ ಕುಳಿತುಕೊಳ್ಳುವಂತಹ ಒಂದು ಸ್ಥಿತಿ ಬಂತು ಅಲ್ವಾ. ಎಲ್ಲವೂ ಆನ್ಲೈನ್, ಎಲ್ಲವೂ ಎಲ್ಲಿ ನೋಡಿದ್ರು ಲಾಕ್. ಮನೆಯಿಂದ ಹೊರಗೆ ಹೋಗ್ಲಿಕ್ಕಿಲ್ಲ, ಯಾರು ಆಫೀಸ್ಗೆ ಹೋಗ್ಲಿಕ್ಕಿಲ್ಲ, ಅಂಗಡಿಗಳೆಲ್ಲ ಬಂದ್ ಲಾಕ್ ಡೌನ್ ಶುರುವಾಯಿತು. ಅದರ ಮಧ್ಯದಲ್ಲೂ ಕೂಡ ನಮ್ಮ ಕೃಷ್ಣ ಭಕ್ತರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆನ್ಲೈನ್ ಕ್ಲಾಸ್ನ ಮೂಲಕ ಈ ಭಗವದ್ಗೀತೆಯಂತಹ ಕ್ಲಾಸ್ಗಳನ್ನು ಶುರು ಮಾಡಿ ಎಷ್ಟೋ ಲಕ್ಷಾಂತರ ಮಂದಿ ಇದರ ಜ್ಞಾನವನ್ನು ಪಡೆಯುವ ಹಾಗಾಯಿತು. ಏನೊಂದು ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ಅಲ್ಲ, ಬೂನ್ ಇನ್ ಡಿಸ್ಗೈಸ್ ಅಂತ. ಅದೇ ರೀತಿ ಕಷ್ಟದಲ್ಲಿ ಇದ್ರೂ ಕೂಡ ಎಷ್ಟೋ ಜನ ಅದರ ಸದುಪಯೋಗ ಮಾಡಿಕೊಂಡ್ರು. ಆ ಸಮಯವನ್ನು ವ್ಯರ್ಥ ಮಾಡದೆ, ಇಂತಹ ಒಂದು ನಮಗೆ ಜ್ಞಾನ ಸಿಗದೇ ಇದ್ರೆ ನಾವೇನ್ ಮಾಡ್ತಿದ್ದೆವು, ಟಿವಿ ಮುಂದೆ ಕೂತ್ಕೊಂಡು ಅಗತ್ಯಕ್ಕೆ ಬಾರದಂತಹ ಆ ಸೀರಿಯಲ್ಗಳನ್ನು ನೋಡ್ಕೊಂಡು ನಮ್ಮ ಸಮಯ ಕಳೆದು ಹೋಗ್ತಿತ್ತು. ಆದ್ರೆ ಇಂತಹ ಒಂದು ಆನ್ಲೈನ್ ಕ್ಲಾಸ್, ಭಗವದ್ಗೀತೆ ಇಂತಹ ಒಂದು ಕ್ಲಾಸ್ಗಳನ್ನು ಮಾಡೋದ್ರ ಮೂಲಕ ಲಕ್ಷಾಂತರ ಮಂದಿ ಎಲ್ಲಾ ಸೆಂಟರ್ಗಳಲ್ಲಿ, ಎಲ್ಲಾ ಮಂದಿರಗಳಲ್ಲೂ ಇದನ್ನು ಮಾಡ್ತಾ ಇದ್ರು. ಎಷ್ಟೋ ಜನರು ಇದರ ಪ್ರಯೋಜನವನ್ನು ಪಡ್ಕೊಂಡ್ರು. ಆ ರೀತಿ ಯಾಕೆ ಅವ್ರಿಗೆ ಗೊತ್ತುಂಟು, ಇದರ ಅಗತ್ಯ ಲೋಕಕ್ಕೆ ಇದೆ ಅಂತ ಹೇಳೋದು ಅವರಿಗೆ ಗೊತ್ತುಂಟು. ಆದ್ರಿಂದ ಯಾರು ಮನೆಯಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರದು. ಯಾಕಂತ ಹೇಳಿದ್ರೆ ಸೋಮಾರಿಯ ಮನಸ್ಸು ಯಾವಾಗ್ಲೂ ಮಾರ್ಕೆಟ್ ಅದ ಹಾಗೆ, ಅದು ಡೆವಿಲ್ಸ್ ವರ್ಕ್ಶಾಪ್ ಅಲ್ಲ, ಅದು ಅದೇ ರೀತಿ ಇರ್ತದೆ ಅಂತ ಗೊತ್ತುಂಟು ಎಲ್ರಿಗೂ. ಬೇಕಾದ ಕೆಲಸ ಮಾಡುವುದಕ್ಕಿಂತಲೂ ಅದು ಬೇಡದ ಕೆಲಸದಲ್ಲಿ, ಅನಗತ್ಯ ಕೆಲಸದಲ್ಲಿ ಹೆಚ್ಚು ಆಸಕ್ತಿ ವಹಿಸಿಕೊಂಡು ಹೋಗ್ತದೆ. ಆದ್ರಿಂದ ನಮ್ಮಲ್ಲಿ ಇರುವ ಪರಮ ಉಪಕಾರಿಯಾದ ಭಗವಂತನ ನಿಯಮದಂತೆ, ಅವನು ಹೇಳಿದಂತೆ ಭಕ್ತಿ ಮಾರ್ಗದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಮನುಜನಿಗೆ ಪರಿಪೂರ್ಣ ಶಾಂತಿ ಸಿಗ್ತದೆ ಅಂತ ಕೃಷ್ಣ ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ. ಏನು ಈ ಅಧ್ಯಾಯದ ಸಾರಾಂಶ ಅಂದ್ರೆ, ಸನ್ಯಾಸವೇ ಕರ್ಮಯೋಗವೇ. ಅರ್ಜುನನ ಪ್ರಶ್ನೆ ಇದು. ಗೊಂದಲದಲ್ಲಿದ್ದ ಅರ್ಜುನ ಕೇಳುವಂಥದ್ದು, ಸನ್ಯಾಸ ತಗೊಳ್ಬೇಕಾ ಅಥವಾ ಕರ್ಮ ಮಾಡ್ಬೇಕಾ ಅಥವಾ ಕರ್ಮ ಸನ್ಯಾಸ ಮಾಡ್ಬೇಕಾ, ಕರ್ಮವನ್ನು ಬಿಟ್ಟು ಬಿಡ್ಬೇಕಾ ಅಂತ, ಯಾವುದು ಉತ್ತಮ ನನಗೆ ಅಂತ. ಯಾವ್ದನ್ನಾದ್ರೂ ಒಂದನ್ನು ನಿಶ್ಚಿತವಾಗಿ ಹೇಳು ನನಗೆ, ಯಾವ್ದನ್ನು ನಾನು ಮಾಡ್ಬೇಕು ಅಂತ ಹೇಳಿ ಅರ್ಜುನ ಕೇಳ್ತಾನೆ. ಸನ್ಯಾಸಕ್ಕಿಂತ ಕರ್ಮಯೋಗವೇ ಉತ್ತಮ. ಸನ್ಯಾಸಿಯಾಗಿ ಅತ್ತ ದೇವರನ್ನು ತಲುಪದೆ ಇತ್ತ ನಿಯಮಿತ ಕರ್ತವ್ಯಗಳನ್ನು ಮಾಡದೇ ಇರುವುದಕ್ಕಿಂತ
ಸಂಸಾರದಲ್ಲಿದ್ದುಕೊಂಡು ಅಕರ್ಮವನ್ನು ಮಾಡಿ ಏನು ಕರ್ಮ ಮಾಡ್ತೇವೋ ಅದನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ರೆ ಅದುವೇ ಉತ್ತಮ. ಕೃಷ್ಣ ಇಲ್ಲಿ ಹೇಳ್ತಾನೆ, ನಿಷ್ಕರ್ಮ ಕರ್ಮ ಯೋಗದಿಂದ ಬಂಧನದಿಂದ ಮುಕ್ತಿ. ಆ ರೀತಿ ಕೃಷ್ಣನಿಗೋಸ್ಕರ ಕೆಲಸ ಮಾಡೋದ್ರಿಂದ ನಮ್ಗೆ ಯಾವುದೇ ಪ್ರತಿಫಲಗಳು ಅಂಟಿಕೊಳ್ಳುವುದಿಲ್ಲ. ಹೇಗೆ ನಾವು ತಾವರೆ ಎಲೆಯ ಉದಾಹರಣೆಯನ್ನು ನೋಡಿದ್ದೇವೆ ಅಲ್ವಾ? ತಾವರೆ ಎಲೆ ನೀರಿನಲ್ಲಿ ಇದ್ರೂ ಕೂಡ ಅದಕ್ಕೆ ನೀರು ಅದರ ಮೇಲೆ ನಿಲ್ಲುವುದಿಲ್ಲ. ನೀರಿಂದ ತೆಗೆದ ಕೂಡಲೇ ಅದರಲ್ಲಿರುವ ಯಾವ ಒಂದು ಬಿಂದು ಹನಿ ಕೂಡ ನೀರು ಹಾಗೆ ಜಾರಿ ಹೋಗ್ತದೆ. ನೀರಿಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲದ ರೀತಿ ಅಷ್ಟು ಒಣಗಿ ಇರ್ತದೆ ಅದು. ಆದ್ರಿಂದ ಆ ರೀತಿ ನಾವು ಕೆಲಸ ಮಾಡಬೇಕು. ಆದ್ರೆ ಅದರಿಂದ ಬರುವಂತಹ ಪ್ರತಿಫಲಗಳ ಬಗ್ಗೆ ಯಾವುದೇ ನಿರೀಕ್ಷೆ ಇರಬಾರದು. ಅನಾಸಕ್ತನಾಗಿ ನಮಗೆ ನಿಗದಿತ ಕರ್ತವ್ಯಗಳು ಏನಿದೆಯೋ ಅದನ್ನು ನಾವು ಕೃಷ್ಣನಿಗೆ ಮಾಡಿದ ಕೆಲಸ ಅಂತ ಹೇಳಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕು. ಇನ್ನು ದೇವೋತ್ತಮ ಪರಮಪುರುಷನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದರ ಮೂಲಕ ನಾವು ಮುಕ್ತಿಯನ್ನು ಪಡೆಯಬಹುದು. ಅಂದ್ರೆ ಅವನ ವಿಷಯ ಪ್ರಜ್ಞೆಯನ್ನಿಟ್ಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟ ಕಡೆಯ ಭೋಕ್ತೃ ಕೃಷ್ಣ. ನಾವೆಲ್ಲ ಉಪಭೋಕ್ತರು, ಕೃಷ್ಣ ಅದರ ಭೋಕ್ತಾರ. ಎಲ್ಲವನ್ನು ಅನುಭವಿಸೋನು ಅವನೇ. ಎಲ್ಲಾ ಲೋಕಗಳ ಮತ್ತು ಎಲ್ಲಾ ದೇವತೆಗಳ ಒಡೆಯ ನಾನೇ ಅಂತ ಹೇಳುವ ಈ ಜ್ಞಾನವನ್ನು ಪಡೆದು ನಾವು ಮುಕ್ತಿಯ ದಾರಿಯಲ್ಲಿ ಸಾಗಬೇಕು. ಇದು 5ನೇ ಅಧ್ಯಾಯದ ಸಾರಾಂಶ. ಹರೇ ಕೃಷ್ಣ. ಭಕ್ತಾದಿಗಳು ಯಾವ್ದಾದ್ರು ಕ್ವಶನ್ಸ್ ಇದ್ರೆ, ಪ್ರಶ್ನೆಗಳಿದ್ರೆ ಮುಂದಿಡ್ಬೋದು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಮಾತ್ರ ಕೇಳಿ ನನಗೆ ತಿಳಿದ ರೀತಿಯಲ್ಲಿ ನಾನು ಉತ್ತರಿಸ್ತೇನೆ. ಹರೇ ಕೃಷ್ಣ. ನಿಮ್ಮನ್ನು ನೀವು ಮ್ಯೂಟ್ ಮಾಡಿಕೊಂಡು ಪ್ರಶ್ನೆಯನ್ನು ಕೇಳಬಹುದು. ಹರೇ ಕೃಷ್ಣ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾರ್ದು ಪ್ರಶ್ನೆ ಬರ್ತಾ ಇಲ್ಲ ಇವತ್ತು. ಮಾತಾಜಿ. ಪ್ರಶ್ನೆ ಬಾರದೇ ಇದ್ರೆ ನಾವು 2 ರೀತಿಯಾಗಿ ಭಾವಿಸ್ಬೋದು. ಒಂದು, ನಾನು ಹೇಳಿದ ವಿವರಣೆ ಎಲ್ಲ ಅವರಿಗೆ ಅರ್ಥ ಆಗಿದೆ ಅಂತ, ಅಥವಾ ಏನು ಅರ್ಥ ಆಗ್ಲಿಲ್ಲ ಅಂತ. ಆದ್ರಿಂದ ಅವರಲ್ಲಿ ಯಾವುದೇ ಪ್ರಶ್ನೆಗಳು ಉದ್ಭವ ಆಗ್ತಾ ಇಲ್ಲ. ಇಲ್ಲ ಮಾತಾಜಿ, ಅರ್ಥ ಆಗಿದೆ. ಚೆನ್ನಾಗಿತ್ತು ಕ್ಲಾಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ಎಲ್ಲಾ ಕಡೆನೂ ಕೃಷ್ಣ ಇದ್ದಾನೆ, ಎಲ್ಲರ ಆತ್ಮದಲ್ಲೂ ಕೃಷ್ಣ ಇದ್ದಾನೆ ಅಂತಂದ್ಮೇಲೆ ಒಬ್ರು ವಿಚಾರ ಇನ್ನೊಬ್ರಿಗೆ ಯಾಕೆ ಅರ್ಥ ಆಗೋದು? ಮಾತಾಜಿ, ನಿಮ್ಮ ಪ್ರಶ್ನೆ ಅರ್ಥ ಆಗ್ಲಿಲ್ಲ ನನ್ಗೆ. ಈ ನನ್ನಲ್ಲೂ ಕೃಷ್ಣ, ನಿಮ್ಮಲ್ಲೂ ಕೃಷ್ಣ, ಎಲ್ಲರಲ್ಲೂ ಕೃಷ್ಣ ಇದ್ದಾನೆ ಅಂತಂದ್ಮೇಲೆ ಹೌದು, ನಮ್ಮ ಮನಸ್ಸಲ್ಲಿರೋ ವಿಚಾರ ಇನ್ನೊಬ್ಬರಿಗೆ ಯಾಕೆ ಅರ್ಥ ಆಗೋದಿಲ್ಲ? ಅದು ಪರಸ್ಪರ ಭಕ್ತರಲ್ಲಿ ಅರ್ಥ ಆಗ್ತದೆ ಮಾತಾಜಿ. ನಮಗೆ ಆ ಜ್ಞಾನ ಇಲ್ಲ. ಯಾವಾಗ ನಾವು ಆ ಜ್ಞಾನದ ನೆನೆಗೆ ಬರ್ತೇವೋ ಆಗ ನಮಗೆ ಅದು ಅರ್ಥ ಆಗ್ತದೆ. ಈಗ ನಿಮಗೆ ಈ ಜ್ಞಾನ ಸಿಕ್ಕಿದೆ, ನಿಮಗೆ ಈಗ ಅರ್ಥ ಆಗ್ತದೆ ಇನ್ನೊಬ್ಬರನ್ನು ನಾನು ಹಿಂಸಿಸಬಾರ್ದು, ಇನ್ನೊಬ್ಬರಿಗೆ ನಾನು ನೋವು ಕೊಡಬಾರ್ದು. ಯಾಕೆಂತ ಹೇಳಿದ್ರೆ ನಿಮಗೆ ಆ ಜ್ಞಾನ ಸಿಕ್ಕಿದೆ ಅಲ್ವಾ? ಇನ್ನೊಬ್ಬರಿಗೆ ಆ ಜ್ಞಾನ ಸಿಕ್ಲಿಲ್ಲ. ಯಾವಾಗ ಆ ಜ್ಞಾನ ಸಿಗ್ತದೋ ಆಗ ನಿಮ್ಮ ಮನಸ್ಸಿನಲ್ಲಿ ಏನುಂಟು ಅಥವಾ ಏನು ಜ್ಞಾನ ಉಂಟು ಅದವರಿಗೆ ಅರ್ಥ ಆಗ್ತದೆ. ಏನು
ವಿಷಯಗಳುಂಟು, ಅವರಿಗೆ ಅರ್ಥ ಆಗ್ತದೆ. ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭ ಆಗ್ತದೆ ಜ್ಞಾನ ಸಿಕ್ಕಿದರೆ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜ್ಞಾನ ಸಿಗುವುದು ಅಂದ್ರೆ ನಾವು ಏನ್ ಮಾಡ್ಬೇಕಾಗ್ತದೆ? ಈಗ ನೀವು ಭಗವದ್ಗೀತೆ ಕ್ಲಾಸಿಗೆ ಭಗವದ್ಗೀತೆ ಓದ್ತಾ ಇದ್ದೀರಲ್ಲ, ಇದೇ ಜ್ಞಾನ ಅಲ್ವಾ? ನಾನು ಇಷ್ಟು ತನಕ ಹೇಳ್ತಾ ಇರುವಂತದ್ದೇ ನಿಮ್ಗೆ ಜ್ಞಾನ ಏನು ಸಿಕ್ಕಿಲ್ವಾ? ಅಂದ್ರೆ ಆತ್ಮ ಬೇರೆ, ದೇಹ ಬೇರೆ, ಇದೇ ಜ್ಞಾನ. ಕೃಷ್ಣ ಭಗವಂತ ಯಾರು, ನಾವು ಯಾವ ರೀತಿಯ ಕರ್ಮಗಳನ್ನು ಮಾಡಬೇಕು, ಯಾವುದು ಕರ್ಮಗಳು, ಯಾವುದು ಧರ್ಮ, ಹೇಗೆ ಧರ್ಮದ ದಾರಿಯಲ್ಲಿ ನಡೆಯಬೇಕು, ಕೃಷ್ಣ ಹೇಳಿದ ರೀತಿಯಲ್ಲಿ ನಾವು ಯಾಕೆ ಕೆಲಸ ಮಾಡಬೇಕು, ಅದರಿಂದ ಏನಾಗ್ತದೆ, ಈ ಪ್ರತಿಫಲಗಳಿಂದ ಈ ಕರ್ಮಫಲಗಳಿಗೆ ಅಂಟಿಕೊಳ್ಳದೆ ನಾವು ಕೆಲಸ ಮಾಡಿದಾಗ ನಮಗೆ ಮುಕ್ತಿಯ ದಾರಿ ಸಿಗ್ತದೆ. ಇದೆಲ್ಲ ಜ್ಞಾನವಲ್ವಾ? ಸಂಪೂರ್ಣವಾಗಿ ಭಗವದ್ಗೀತೆಯನ್ನ ತಿಳ್ಕೊಂಡ್ರೆ ನಮ್ಗೆ ಜ್ಞಾನ ಸಿಗ್ತದೆ. ಖಂಡಿತ ಖಂಡಿತ, ಹೌದು. ಅಷ್ಟು ಮಾತ್ರ ಅಲ್ಲ, ನೀವು ಕೃಷ್ಣನಿಗೆ ಸಂಪೂರ್ಣ ಶರಣಾಗತರಾಗ್ಬೇಕು. ಕೃಷ್ಣನಲ್ಲಿ ದೃಢ ಭಕ್ತಿ ಇಟ್ಟು ನೀವು ಇದು ಕೃಷ್ಣನೇ ಕೊಟ್ಟಂತಹ ಗ್ರಂಥ, ಕೃಷ್ಣನೇ ಕೊಟ್ಟಂತಹ ಮಾತುಗಳು, ಇದು ಕೃಷ್ಣ ಬಾಯಿಂದ ಬಂದಂತಹ ಮಾತುಗಳು, ಇದು ನಾನೋ ನೀವು ಹೇಳುವಂತದ್ದಲ್ಲ ಇದು, ಅಲ್ವಾ? ಆದ್ರಿಂದ ಅದ್ರಲ್ಲಿ ಪೂರ್ತಿ ನಂಬಿಕೆ ಇಟ್ಟು ಕೃಷ್ಣ ನಾಮಸ್ಮರಣೆ ಮಾಡಿದಾಗ ಖಂಡಿತ ನಿಮ್ಗೆ ಆ ಜ್ಞಾನ ಬರ್ತದೆ. ದಯವಿಟ್ಟು ನೀವು ಎಲ್ಲರೂ ಒಂದು ಸಂಕಲ್ಪ ಮಾಡಿ, ದಿನಕ್ಕೆ 1 ಬಾರಿ ಆದ್ರೂ ಆ ಹರೇ ಕೃಷ್ಣ ಮಂತ್ರದ ಜಪ ಮಾಡುವ ಹಾಗೆ, ಅಂದ್ರೆ 108 ಬೀಡ್ಸ್ ಇರುವಂತಹ ಮಾಲೆಯನ್ನು ಎಲ್ಲರೂ ತಗೊಳ್ಳಿ, ಅಥವಾ ಕೈಯಿಂದಲೇ ನೀವು ಲೆಕ್ಕ ಹಾಕ್ಬೋದು. ಕೊನೆ ಬಾರಿ ಅಟ್ಲೀಸ್ಟ್ ಒಂದು ಸಲ ಆದ್ರೂ 108 ಬಾರಿ ಅದನ್ನು ಜಪ ಮಾಡಿ. ಅದಕ್ಕೆ ಹೆಚ್ಚಂತ ಹೇಳಿದ್ರೆ 8 ನಿಮಿಷ ಅಥವಾ 10 ನಿಮಿಷ ಸಾಕಾಗ್ತದೆ. ದಯವಿಟ್ಟು ಎಲ್ಲರೂ ಇವತ್ತಿನಿಂದಲೇ ಸಂಕಲ್ಪ ಮಾಡಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನುವ ಈ ಮಂತ್ರವನ್ನು ದಯವಿಟ್ಟು 108 ಬಾರಿ ಎಲ್ಲರೂ ಜಪ ಮಾಡಿ. ಆಗ್ಲಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೀವು ಒಂದು ನದಿ ಬಗ್ಗೆ ಹೇಳಿದ್ರಿ, ಅದು ಯಾವ್ದು ನದಿ ಅಂದ್ರೆ ಫಲ್ಗುಣಿ ನದಿ? ಫಲ್ಗುಣಿ ಅಲ್ಲ, ಫಲ್ಗು ನದಿಯಿಂದ ಗಯಾ ಕ್ಷೇತ್ರದಲ್ಲಿ ಹರಿಯುತ್ತದೆ ಅದು. ಫಲ್ಗು ನದಿ. ಫಲ್ಗು ನದಿ, ಹೌದು. ಅದು ಗಂಗಾ ನದಿಯದೇ ಉಪನದಿಯಿಂದ ಕಾಣ್ತದೆ, ಹೌದು, ಅದರದ್ದೇ ಉಪನದಿ. ನಿಮ್ಗೆ ಅಲ್ಲಿ ನೀವು ಹೋಗಿದ್ರೆ ಅಲ್ಲಿ ವೈದಿಕ ಕಾರ್ಯಗಳೆಲ್ಲ ನಡೀತದೆ, ಪಿಂಡ ಹಾಕುವಂತಹ ಕಾರ್ಯಗಳೆಲ್ಲ ನಡೀತದೆ, ನಿಮ್ಗೆ ಗೊತ್ತಿರ್ಬೋದಲ್ಲ. ಅಲ್ಲಿ ಪಿಂಡ ಹಾಕಿದ ಮೇಲೆ ಆ ಪಿಂಡವನ್ನು ಅಲ್ಲಿ ಆ ನದಿಗೆ ಕೊಂಡೋಗಿ ಹಾಕ್ಲಿಕ್ಕೆ ಹೇಳ್ತಾರೆ. ನಿಮ್ಗಲ್ಲಿ ನದಿ ಕಾಣೋದೇ ಇಲ್ಲ, ಹೊಯ್ಗೆ. ಅಲ್ಲಿ ಹೋಗಿ ನದಿಗೆ ಹಾಕಿಂದ ಪುರೋಹಿತರು ಹೇಳಿದ್ರೆ ನೀವು ನಡ್ಕೊಂಡು ಮುಂದೆ ಹೋದಾಗ ನಿಮಗೆ ಹೊಯ್ಗೆ ಸಿಗ್ತದೆ. ಆದ್ರೆ ಹೊಯ್ಗೆನು ಸ್ವಲ್ಪ ಆಚೆ ಕೈಯಲ್ಲಿ ಮಾಡಿದ್ರೆ ಜರುಗಿಸಿದ್ರೆ ನಿಮಗೆ ಅದರ ಕೆಳಗೆ ನದಿ ಹರಿಯುವುದು ಕಾಣ್ತದೆ. ಅಂದ್ರೆ ಹೊಯ್ಗೆ ಅದನ್ನು ತಾತ್ಕಾಲಿಕವಾಗಿ ಮುಚ್ಚಿದೆ ಅಷ್ಟೇ. ಅದಕ್ಕೆ ಅದೊಂದು ಉದಾಹರಣೆ, ಫಲ್ಗು ವೈರಾಗ್ಯ ಅಂತ ಹೇಳೋದಕ್ಕೆ ಅದೊಂದು ಉದಾಹರಣೆ ಅಷ್ಟೇ. ಈ ನದಿ ನಮ್ಮ ರಾಮಾಯಣದಲ್ಲಿ ಒಂದು ಕತೆ ಬರುತ್ತಲ್ಲ, ಇದು ಸೀತಾದೇವಿ ಪಿಂಡ ಪ್ರದಾನ ಮಾಡಿದಾಗ ದಶರಥ ರಾಜನಿಗೆ ರಾಮನಿಂದಿರುವಾಗ ಅಲ್ಲಿ ಕಾಮಧೇನು ಮತ್ತೆ ಒಂದು ನದಿ ಮತ್ತೆ ಅಶ್ವತ್ಥ ಮರ ಎಲ್ಲ ಬರುತ್ತಲ್ಲ, ಈ ನದಿ ಅದೇ ನದಿಯಾ? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮಾತಾಜಿ, ನಾನು ನಾಳೆ ಕೇಳಿ ತಿಳಿದು ಹೇಳ್ತೇನೆ. ಅದೇ ಸೀತಾದೇವಿ ಶಾಪ ಕೊಡ್ತಾಳೆ, ನದಿ ಇದ್ರು ಅಂದ್ರೆ ಹರಿತಾ ಇರೋದು ನಿಂತ್ ಹೋಗ್ಲಿ ಮತ್ತೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ. ಇರ್ಬೋದು ಮಾತಾಜಿ, ಇರ್ಬೋದು ನನಗೆ ಅದ್ರ ಬಗ್ಗೆ ಕೇಳಿದ ನೆನಪಿಲ್ಲ, ನಾನು ವಿಚಾರಿಸಿ ಹೇಳ್ತೇನೆ, ನೋಡ್ತೇನೆ. ಆಯ್ತು, ವಿಚಾರಿಸಿ ನಾನು ಕೇಳಿ ಇದ್ರ ಬಗ್ಗೆ ಆಮೇಲೆ ವಿವರಣೆ ಕೊಡ್ತೇನೆ. ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ.
ಹರೇ ಕೃಷ್ಣ. ಬೇರೆ ಯಾರಿಗೂ ಯಾವುದೇ ಸಂಶಯ ಮೂಡ್ಲಿಲ್ಲ ಅಂತ ಆದ್ರೆ ಇವತ್ತಿನ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾಳೆ ಪುನಃ ಭೇಟಿಯಾಗೋಣ. ಹರೇ ಕೃಷ್ಣ.